ಹರೇ ಕೃಷ್ಣ ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡುವುದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. इस्कॉन श्री राधा गोविंद की जय. श्री श्री गौर निताई की जय. श्रीला गुरुदेव की जय. श्रीला प्रभुपाद की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ.
ನಿನ್ನೆಯ ತರಗತಿಯಲ್ಲಿ ನಾವು ಈ ಬ್ರಹ್ಮ ಸಂಹಿತೆಯ ಪರಿಚಯವನ್ನ ತಿಳ್ಕೊಂಡ್ವಿ. ಹೇಗೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಆದಿಕೇಶವನ ದೇವಸ್ಥಾನದಲ್ಲಿ ಈ ಒಂದು ಈ ಬ್ರಹ್ಮ ಸಂಹಿತೆಯ ಪ್ರತಿ ಸಿಕ್ಕಿರುವಂತದ್ದು. ಈ ಪ್ರತಿಯನ್ನ ಹೇಗೆ ಅವರು ರಾಮಾನಂದರಾಯ ಸ್ವರೂಪ ದಾಮೋದರ ಗೋಸ್ವಾಮಿ ಅವರಿಗೆ ಕೊಟ್ಟು ಅದರ ಒಂದು ಪ್ರತಿಯನ್ನ ಮಾಡಿಸಿ ಅದನ್ನ ಬೆಂಗಾಲಿ ಮತ್ತೆ ಆ ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಪ್ರಕಟಣೆಗಳನ್ನ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನ ಕೂಡ ಕೊಟ್ರು. ಅದನ್ನ ಇಂಗ್ಲಿಷ್ ನಲ್ಲಿ ಪ್ರಕಟ ಆಗೋ ಹಾಗೆ ಮಾಡಿದ್ರು. ಮತ್ತೆ ಜೊತೆಗೆ ಅದಕ್ಕೆ ಅನುವಾದವನ್ನು ಕೂಡ ಬರೆದ್ರು. ಹಾಗಾಗಿ ಬರೆದಂತಹ ಅನುವಾದಕ್ಕೆ ಶ್ರೀಲ ಪ್ರಭುಪಾದರು ಕೈ ಹಾಕ್ಲಿಲ್ಲ. ಯಾಕಂದ್ರೆ ಅವರು ಗುರುಗಳು ಬರೆದಂತಹ ಪ್ರತಿ. ಅದಕ್ಕಾಗಿ ಈ ಶ್ರೀಲ ಪ್ರಭುಪಾದವರ ಒಂದು ಯಾವುದೇ ಅನುವಾದವನ್ನ ನಾವು ಇಲ್ಲಿ ಕಾಣಲ್ಲ ಬ್ರಹ್ಮ ಸಂಹಿತೆಗೆ. ಹೀಗೆ ಇದು 421 ವರ್ಷಗಳ ನಂತರ ಅಂದ್ರೆ ಯಾವುದು 1510ನೇ ಇಸ್ವಿಯಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಈ ಒಂದು ಗ್ರಂಥ ಲಭ್ಯವಾಯಿತು. 10-11 ಅಂತ ಅನ್ಕೋಬಹುದು. 10ನೇ ಇಸ್ವಿಯಲ್ಲಿ 1510ನೇ ಇಸ್ವಿಯಲ್ಲಿ 1510ನೇ ಇಸ್ವಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ದಕ್ಷಿಣ ಭಾರತದ ಯಾತ್ರೆಗೆ ಹೋದ್ರು. ಯಾತ್ರೆ ಮಾಡ್ತಾ ಮಾಡ್ತಾ ಅವರು ಆದಿಕೇಶವನ ಟೆಂಪಲ್ಗೆ ಹೋದ್ರು. ಆ ಆದಿಕೇಶವನ ಟೆಂಪಲ್ ಬಗ್ಗೆ, ಅದರ ಒಂದು ಪ್ರಖ್ಯಾತಿಯ ಬಗ್ಗೆ ಮತ್ತೆ ಮಾತಾಡೋಣ ಇನ್ನೊಮ್ಮೆ. ಈಗ ಮತ್ತೆ ಹೇಳ್ತೇನೆ. ಇಲ್ಲಿ ಆ ಗ್ರಂಥ ಲಭ್ಯವಾಯಿತು. ಅವರಿಗೆ ಬಹಳ ಖುಷಿಯಾಗಿ ಅದರ ಒಂದು ತಾಳೆ ಗರಿಯಲ್ಲಿ ಇರುವಂತಹ ಒಂದು ಸಂಹಿತೆಯನ್ನ ಅವರು ಮತ್ತೊಂದು ಪ್ರತಿಯನ್ನ ಮಾಡಿಸ್ಕೊಂಡು ತಮ್ಮ ಜೊತೆಗೆ ತೆಗೆದುಕೊಂಡು ಹೋದ್ರು. ಮತ್ತೆ ಆ ಪ್ರತಿಯನ್ನ BBTಯ ಒಂದು ಟ್ರಸ್ಟ್ ನ ಮೂಲಕ, ಅಂದ್ರೆ ಭಕ್ತಿ ವಿನೋದ್ ಠಾಕೂರರ ಒಂದು ಬುಕ್ ಟ್ರಸ್ಟ್ ನ ಮೂಲಕ ಅದನ್ನ ಪ್ರಕಾಶಗೊಳಿಸಲಾಯಿತು. ಯಾವಾಗ 1 ಆಗಸ್ಟ್ 1932 ಅಲ್ಲಿ ಇದು ಹೊರಬಂತು ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಯಾಕಂದ್ರೆ ಅದು ಬಹಳ ಕ್ಲಿಷ್ಟಕರವಾಗಿತ್ತು ಆಗಿನ ಸಮಯದಲ್ಲಿ. ಈ ಸಂಸ್ಕೃತ ಭಾಷೆಯಲ್ಲಿ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡೋದಾಗ್ಲಿ, ಬೇರೆ ಭಾಷೆಗಳಲ್ಲಿ ಮಾಡೋದಾಗ್ಲಿ ಬಹಳ ಕ್ಲಿಷ್ಟಕರವಾಗಿತ್ತು. ಅದನ್ನ ಆ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಅದನ್ನ ಅನುವಾದ ಮಾಡಿರೋದು ಶ್ರೀಲ ಭಕ್ತಿ ಸರಸ್ವತಿ ಠಾಕೂರರು ಅಂತ ಹೇಳ್ಬೋದು. ಮತ್ತೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಒಂದು ಸಂಹಿತೆಯನ್ನ, ಬ್ರಹ್ಮ ಸಂಹಿತೆಯನ್ನ, ಇದನ್ನ ಭಾಗವತ ಗ್ರಂಥಕ್ಕೆ ಹೋಲಿಸಲಾಗಿದೆ. ಹೇಗೆ ಶ್ರೀಮದ್ ಭಾಗವತಂ ಭಗವಂತನ ಕೃಷ್ಣನ ಲೀಲೆಗಳನ್ನ ಹೇಳುತ್ತೋ, ಇಲ್ಲಿನೂ ಕೂಡ ಈ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಲೀಲೆಗಳನ್ನ, ಭಗವಂತನಿಗೆ ಅಲ್ಲಿರುವಂತ ಗೋಲೋಕ ವೃಂದಾವನದಲ್ಲಿ ಭಗವಂತ ಮಾಡ್ತಾ ಇರುವಂತ ಲೀಲೆಗಳನ್ನ ಇದರಲ್ಲಿ ತಿಳಿಸಲಾಗಿದೆ. ಮತ್ತೆ ಆಕ್ಚುಲಿ ಇದು 100 ಅಧ್ಯಾಯಗಳನ್ನ ಒಳಗೊಂಡಿದೆ. ಅದರಲ್ಲಿ ಕೇವಲ ಸಿಕ್ಕಿರೋದು ಒಂದು 5ನೇ ಅಧ್ಯಾಯ ಮಾತ್ರ. ಈ 5ನೇ ಅಧ್ಯಾಯದಲ್ಲಿ ಇದು 60ರಿಂದ 65ರ ಶ್ಲೋಕದವರೆಗೂ ಕೂಡ ನಾವು ಅಲ್ಲಿ ಕಾಣ್ತೇವೆ. ಆದ್ರೆ ನಾವು ದಿನ ಈ ಬ್ರಹ್ಮ ಸಂಹಿತೆಯಲ್ಲಿ ಓದೋದು ಕೇವಲ 29 ಶ್ಲೋಕಗಳನ್ನ. ಆದ್ರೆ ಅಲ್ಲಿ ಇರೋದು 60 to 65 ಶ್ಲೋಕಗಳನ್ನ ಅಂತ ಹೇಳ್ತೇವೆ. ಹೀಗೆ ಈ 421 ವರ್ಷಗಳ ನಂತರ ಚೈತನ್ಯ ಮಹಾಪ್ರಭುಗಳಿಗೆ ಗ್ರಂಥ ಲಭ್ಯವಾಗಿ 421 ವರ್ಷಗಳ ನಂತರ ಮೊದಲ ಬಾರಿಗೆ ಇಂಗ್ಲಿಷ್ ನಲ್ಲಿ ಈ ಬ್ರಹ್ಮ ಸಂಹಿತೆ ಪ್ರಕಾಶನಗೊಂಡಿತು ಅಂತ ಹೇಳ್ತಾರೆ. ಇನ್ನ ಈ ಎಷ್ಟು ಇದು ಆದಿಕೇಶವನ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡೆದಿದೆ ಅಂತಂದ್ರೆ, ಈಗಾಗಲೇ ನಮ್ಗೆ ತಿಳಿದಿರೋ ಹಾಗೆ ಈ ವೈಷ್ಣವ ಒಂದು ಸಂಪ್ರದಾಯದಲ್ಲಿ ಮತ್ತೆ ಶ್ರೀ ಸಂಪ್ರದಾಯದಲ್ಲಿ 108 ದೇಶಗಳಿದೆ, ದಿವ್ಯ ದೇಶಗಳು ಅಂತ ಹೇಳ್ತೇವೆ. ಈ 108 ದಿವ್ಯ ದೇಶಗಳಲ್ಲಿ 105ನೆಯ ದಿವ್ಯ ದೇಶನೇ ಈ ಆದಿಕೇಶವನ ದೇವಸ್ಥಾನ. ಹಾಗಾಗಿ ಈ ಆದಿಕೇಶವನ ದೇವಸ್ಥಾನ ಇಲ್ಲಿ ಇರುವಂತದ್ದು ಆದಿಕೇಶವ. ಈ ಆದಿಕೇಶವ ಅಂತಂದ್ರೆ ಇದೆ ಶ್ರೀರಂಗ ಅಂತ ಹೇಳ್ತೇವೆ, ಅದಕ್ಕೆ ಸಮ. ಮತ್ತೆ ಈ 7-8 105ನೇ ದಿವ್ಯ ದೇಶ ಈ ಆದಿಕೇಶವನ ದೇವಸ್ಥಾನ ಆದ್ರೆ, 106ನೇ ದಿವ್ಯ ದೇಶ ಈ ಭೂಮಿ ಮೇಲೆ ಇದೆ. ಇದನ್ನೇ ಮಥುರೆ ವೃಂದಾವನ ಅಂತ ಹೇಳ್ತೇವೆ ಇವೆಲ್ಲವೂ. ಮತ್ತೆ 107ನೇ ದಿವ್ಯ ದೇವಸ್ಥಾನ ಈ ಪರಮ ಪಾರ್ಕಡಲ್ ಅಂತ ಹೇಳ್ತಾರೆ, ಅದು ಪರಮಪದಂ, ಈ ವಿರಜಾ ನದಿ ಅಂತ ಹೇಳ್ತಾರೆ. ಈ ವಿರಜಾ ನದಿ ಇರುವಂತದ್ದು ಈ ನಮ್ಮ ಭೌತಿಕ ಲೋಕ ಆಧ್ಯಾತ್ಮಿಕ ಲೋಕದ ಮಧ್ಯ ವಿರಜಾ ನದಿ ಅಂತ ಇದೆ. ಹಾಗಾಗಿ ಅದಕ್ಕೆ 107ನೇ ದಿವ್ಯ ದೇಶ ಅಂತ ಕರೀತಾರೆ. ಮತ್ತೆ 108ನೇ ದಿವ್ಯ ದೇಶ ಅದು ಮೇಲಿನ ದೇಶ, ಅದೇ ವೈಕುಂಠ ಲೋಕ, ಆಧ್ಯಾತ್ಮಿಕ ಲೋಕ ಅಂತ ಹೇಳ್ತಾರೆ. ಇಷ್ಟು ದಿವ್ಯ ದೇಶಗಳಲ್ಲಿ ಈ ಒಂದು ದೇವಸ್ಥಾನ ಅಷ್ಟು ಇದನ್ನ ಪ್ರಾಮುಖ್ಯತೆಯನ್ನ ಪಡೆದಿದೆ. ಹಾಗಾಗಿ ಈ ದಿವ್ಯ ದೇಶ ಇರುವಂತದ್ದು 3 ಒಂದು ನದಿಗಳ ಸಂಗಮದ ಒಂದು ಸ್ಥಾನದಲ್ಲಿ. ನಿನ್ನೆ ಹೇಳಿರೋ ಹಾಗೆ ಕೊಥೈ ನದಿ, ಪಳಿಯಾರ್ ನದಿ ಅಂತ ಹೇಳಿ. ಪಳಿಯಾರ್ ಅಂತಂದ್ರೆ
ಓಕೆ, ಪಳಿಯಾರ್ ನದಿ ಮತ್ತೆ ತಾಮ್ರಪರ್ಣಿ, ಹೀಗೆ 3 ನದಿಗಳ ಸಂಗಮದ ಸ್ಥಾನದಲ್ಲಿ ಇರುವಂತದ್ದು ಈ ಒಂದು ಆದಿಕೇಶವನ ದೇವಸ್ಥಾನ. ಮತ್ತೆ ಈ ಆದಿಕೇಶವನ ದೇವಸ್ಥಾನದಲ್ಲಿ ಈ ದಿವ್ಯ ದೇಶಗಳಲ್ಲಿ ಮೊದಲನೇ ದಿವ್ಯ ದೇಶ ಶ್ರೀರಂಗಂ. ಆ ಶ್ರೀರಂಗಮಕ್ಕೆ ಸಮನಾದಂತಹ ದೇವಸ್ಥಾನ ಇದು ಆದಿಕೇಶವ. ಯಾಕೆಂದ್ರೆ ಶ್ರೀರಂಗಮನ್ನಲ್ಲಿ ಒಂದು ಬಂಗಾರದ ವಿಗ್ರಹ ನಾವು ನೋಡ್ತೇವೆ. ನಿನ್ನೆ ನೀವೆಲ್ಲರೂ ಕೂಡ ನೋಡಿದ್ರಿ ಚಿತ್ರದಲ್ಲಿ. ಅದು ಬಲಗಡೆ ಶಯನಾಸನದಲ್ಲಿ ಇರುವಂತಹ ಒಂದು ವಿಗ್ರಹ, ಭುಜಂಗ ಶಯನ ಅಂತ ಹೇಳ್ತೇವೆ. ಈ ಭುಜಂಗ ಶಯನ ಬಲಗಡೆ ಮಲಗಿರುವಂತದ್ದು ಶ್ರೀರಂಗಂ ಈ ಕೇಶವ. ಮತ್ತೆ ಈ ಆದಿಕೇಶವದಲ್ಲಿ ಎಡಗಡೆ ಮಲಗಿರುವಂತದ್ದು, ಸಾರಿ, ನಮ್ಮ ಒಂದು ಬಲಗಡೆ ಆದಿಕೇಶವನ ದೇವಸ್ಥಾನ ಶಯನಾಸನದಲ್ಲಿ ಇರುವಂತದ್ದು, ಮತ್ತೆ ಶ್ರೀರಂಗಮು ಎಡಗಡೆ ಇರುವಂತದ್ದು ಅಂತ. ಮತ್ತೆ ಈ ಒಂದು ಶಯನಾಸನದಲ್ಲಿ ಇರುವಂತಹ ವಿಗ್ರಹವನ್ನ ನಮ್ಮ ಒಂದೇ ಬಾಗಿಲಿಂದ ನೋಡ್ಲಿಕ್ಕೆ ಆಗಲ್ಲ, 3 ಬಾಗಿಲ ಕಡೆಯಿಂದ ಕೂಡ ನಾವು ಅದನ್ನ ನೋಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಇನ್ನೊಂದು ವಿಶೇಷ ಏನಿದೆ ಅಂತಂದ್ರೆ ಈ ಕೇರಳದಲ್ಲಿ ಅಂತ ಹೇಳ್ಬೋದು, ಇದೇನು 106 ದೇಶಗಳ 108 ದೇಶಗಳನ್ನ ನಾವು ತಿಳ್ಕೊಂಡ್ವಿ. ಈ 106 ದಿವ್ಯ ದೇಶಗಳು ಅಂತ ಏನ್ ಹೇಳ್ತೇವೆ, ಈ 106 ದಿವ್ಯ ದೇಶಗಳು ಭೂಮಿಯ ಮೇಲಿದೆ ಅಂತ ಈಗಾಗಲೇ ನಾವು ತಿಳ್ಕೊಂಡ್ವಿ. ಈ ಭೂಮಿಯ ಮೇಲೆ ಇರುವಂತಹ ದಿವ್ಯ ದೇಶಗಳು 106ನೇ ದಿವ್ಯ ದೇಶಗಳಲ್ಲಿ ಭೂಮಿಯ ಮೇಲೆ 13 ದಿವ್ಯ ದೇಶಗಳು ಕೇರಳದಲ್ಲಿದೆ ಅಂತ ಹೇಳ್ತಾರೆ. 106 ದಿವ್ಯ ದೇಶಗಳಲ್ಲಿ 13 ದಿವ್ಯ ದೇಶಗಳು ಕೇರಳದಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಕೇರಳಕ್ಕೆ ಒಂದು ಪ್ರಧಾನವಾದಂತ ದಿವ್ಯ ದೇಶ ಅಂತ ಹೇಳ್ತಾರೆ. ಹಾಗಾಗಿ ಮೊದಲನೇ ಸ್ಥಾನವನ್ನ ಈ ದೇವಸ್ಥಾನ ಪಡೆದಿದೆ, ಆದಿಕೇಶವನ ದೇವಸ್ಥಾನ. ಏನು ಅಂತಂದ್ರೆ 106 ದಿವ್ಯ ದೇಶಗಳಲ್ಲಿ 13 ದಿವ್ಯ ದೇಶಗಳು ಕೇರಳದಲ್ಲಿದೆ. ಆ 13 ದಿವ್ಯ ದೇಶಗಳಲ್ಲಿ ಮೊದಲನೇ ಸ್ಥಾನ ಪಡೆದಿರುವಂತಹ ದೇವಸ್ಥಾನನೇ ಈ ಆದಿಕೇಶವ ದೇವಸ್ಥಾನ. ಎಲ್ರಿಗೂ ಕೂಡ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಅದೇ ಇವತ್ತಿನ ಕೇರಳ ಅಂತ ಹೇಳ್ತೇವೆ. ಮೊದಲು ಅದು ತಿರುವನಂತಪುರಂನಲ್ಲಿ ಆ ಜಿಲ್ಲೆಯಲ್ಲಿ ಮಧ್ಯದಲ್ಲಿ ಸ್ಥಿತವಾಗಿತ್ತು. ಆದ್ರೆ ಈಗ ಅದು ಈ ಕೇರಳದಲ್ಲಿ ನಾವು ಅದನ್ನ ಕಾಣ್ತೇವೆ. ಅದೇ ಊರು ಎಲ್ಲ ನಿಮ್ಗೆ ಗೊತ್ತಾಯ್ತು, ಟ್ರಾನ್ಕೋವರ್ ರಾಜ್ಯದಲ್ಲಿ ಇದು ಸ್ಥಿತವಾಗಿದೆ. ಮತ್ತೆ ಇದರ ಹೆಸರು ತಿರುವಟ್ಟಾರ್ ಅನ್ನುವಂತ ಒಂದು ಪ್ರಾಂತ ಅನ್ನೋದು ಕೂಡ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಾಯ್ತು. ಸೊ ಇನ್ನ ಮುಂದುವರಿಸ್ತಾ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಶ್ಲೋಕಗಳನ್ನ ತಿಳಿದುಕೊಳ್ಳೋಣ. ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಮೊದಲನೇ ಶ್ಲೋಕ ಬಹಳಷ್ಟು ಖ್ಯಾತಿಯನ್ನ ಪಡೆದಿರುವಂತಹ ಶ್ಲೋಕ. ಇದರಿಂದ ನಮಗೆ ಕೃಷ್ಣನ ಲಕ್ಷಣಗಳು ಗೊತ್ತಾಗುತ್ತೆ, ಕೃಷ್ಣನ ಗುಣಗಳು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಬ್ರಹ್ಮ ಹೇಗೆ ತನ್ನ ಪ್ರಾರ್ಥನೆಯಲ್ಲಿ, ಯಾಕೆ ಬ್ರಹ್ಮ ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನೋದು ಕೂಡ ಗೊತ್ತು. ಯಾವಾಗ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಲ್ಲಿ ಬ್ರಹ್ಮ ಹೊರಗ್ ಬಂದ್ ಕೂಡ ಸುತ್ತಲೆಲ್ಲ ಅವ್ರಿಗೆ ಕತ್ಲಿ ಕಾಣಿಸಿತು. ಆ ಕತ್ತಲು ಕಂಡಾಗ ಅಲ್ಲಿ ಪ್ರಕಟವಾಗಿರೋದು ಯಾರು? ಸರಸ್ವತಿ ಪ್ರಕಟವಾಗಿ ಬ್ರಹ್ಮನಿಗೆ ಕಾಮ ಬೀಜ ಮಂತ್ರವನ್ನ ಹೇಳಿದ್ರು. ಆ ಕಾಮ ಬೀಜ ಮಂತ್ರವನ್ನ ಹೇಳಿದ ತಕ್ಷಣನೇ ಅಲ್ಲಿ ಇರುವಂತಹ ಕೃಷ್ಣನನ್ನ ನೋಡಿ, ಕೃಷ್ಣನ ಒಂದು ದಿವ್ಯ ರೂಪವನ್ನ ಸವಿಯುತ್ತಾ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡಿದ್ರು. ಈಗ ನಾವು ಹೇಗೆ ಯಾರಾದ್ರೂ ನಮ್ಮ ಮುಂದೆ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವೋ, ಭಗವಂತನವನ್ನ ಕಂಡು, ತಾನು ಅವನಿಂದ ಸೃಷ್ಟಿಯಾದದನ್ನ ಕಂಡು ಅವನು ಪ್ರಾರ್ಥನೆಗಳ ಮಳೆಗಳನ್ನೇ ಹರಿಸಿದ. ಅದು ಅನುಕ್ರಮವಾಗಿ ಅಂತ ಹೇಳ್ತೇವೆ. ಅದಕ್ಕಾಗಿ ಸಂಹಿತೆ ಅನ್ನೋದ ಹೆಸರು ಅನುಕ್ರಮ, ಸೀರಿಯಲಿ ಅಂತ ಹೇಳ್ತೇವೆ. ಹಾಗಾಗಿ ಬ್ರಹ್ಮ ಅನುಕ್ರಮವಾಗಿ ಕೃಷ್ಣನಲ್ಲಿ ಮಾಡಿಕೊಂಡಂತಹ ಪ್ರಾರ್ಥನೆಗಳು ಅಂತ ಇದರ ಒಂದು ವ್ಯಾಖ್ಯಾನ ಬರುತ್ತೆ ಬ್ರಹ್ಮ ಸಂಹಿತೆ. ಅದು ಹೀಗೆ ಈ ಕೃಷ್ಣ, ಈ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣಂ ಅಂತ ಹೇಳ್ತಾರೆ. ಇಲ್ಲಿ ಈಶ್ವರ ಪರಮ ಕೃಷ್ಣ ಅನ್ನೋದು ನಿನ್ನೆ ಈಗಾಗ್ಲೇ ಮಾತಾಜಿ ಅವ್ರು ಕೇಳಿದ್ರು. ಅದು ಭಾಗವತಂನಲ್ಲಿ ಕೊಡಲಾಗಿದೆ. ಏನಂತ ಕೊಡಲಾಗಿದೆ? ಉತ್ತಮ ಪುರುಷ. ಈಗ ನಾವು ಹೇಳ್ತೇವೆ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಹೇಳ್ತೇವೆ. ಇದು ಸಂಸ್ಕೃತದಲ್ಲಿ ಕೂಡ ಹೀಗೆ ಬರುತ್ತೆ. ಉತ್ತಮ ಪುರುಷ ಅಂದ್ರೆ ಫಸ್ಟ್ ಪರ್ಸನ್, ನಾವು ಅಂತ ಹೇಳ್ತೇವೆ. ಮಧ್ಯಮ ಪುರುಷ ಅಂದ್ರೆ ಇದು ಸೆಕೆಂಡ್ ಪರ್ಸನ್, ಇದು ನೀವು, ನಿಮಗೆ ಅಂತ ನಾವು ಉಚ್ಚಾರ ಮಾಡ್ತೇವೆ. ನಿಮಗೆ ಅಂತ ನಾವೇನಾದ್ರೂ ಹೇಳುವಾಗ ನಿಮಗೆ ಪ್ರಶಸ್ತಿ ಸಿಕ್ತು, ನಾನು ಅಲ್ಲಿ ಹೋಗ್ ಬಂದೆ, ಈ ತರ. ಈ ಪ್ರಥಮ ಪುರುಷ ಅಂದಾಗ ಥರ್ಡ್ ಪರ್ಸನ್, ಅವರು, ಅವನು ಅಂತ ಹೇಳಿ. ಇಲ್ಲಿ ಬ್ರಹ್ಮ
ಪ್ರಥಮ ಪುರುಷ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಅವರು ಅವನು ಅಂತ ಹೇಳಿ. ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಗೋಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನು ಆಮ್, ಹೇಗಿದ್ದಾನೆ, ಅವನ ಮೇಲೆ ಯಾರಿದ್ದಾರ, ಅಥವಾ ಅವನೇ ಆದಿನ, ಅವನೇ ಮೂಲನ ಅನ್ನೋದೆಲ್ಲವನ್ನು ಕೂಡ ಈ ಪ್ರಾರ್ಥನೆಯಿಂದ ನಮ್ಗೆ ಈ ಗೋಲೋಕ ವೃಂದಾವನದ ಬಗ್ಗೆ ಈ ಬ್ರಹ್ಮ ಸಂಹಿತೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನನ್ನ ಹತ್ರ ಆ ಇದ್ರ ಬುಕ್ ಇದೆ, ಆದ್ರೆ ಅದನ್ನ ನನ್ಗೆ ಇದ್ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ನಾನಿಲ್ಲಿ ಶೇರ್ ಮಾಡ್ತೇನೆ ನಿಮ್ಗೆ. ಇದು ವೇದಾಬೇಸ್ ಅಲ್ಲಿ ಇರುವಂತದ್ದು. ಅದು ಕನ್ನಡದಲ್ಲಿ ಅನುವಾದ ಇದೆ. ಇದರಷ್ಟೇ ನಾವು ಇದರಲ್ಲಿ ಕೇವಲ ಸಮಾನಾರ್ಥಕ ಪದಗಳನ್ನ ಅನುವಾದವನ್ನ ಮಾತ್ರ ನೋಡೋಣ. ಮತ್ತೆ ಇದರಲ್ಲಿ ಇರುವಂತಹ ಈ ಭಾವಾರ್ಥ ಸ್ವಲ್ಪ ಸೆಂಟೆನ್ಸಸ್ ಹಿಂದೆ ಮುಂದೆ ಆಗಿರುತ್ತೆ, ಹಾಗಾಗಿ ಅದನ್ನ ಓದೋದ್ ಬೇಡ. ನಾನು ಅದರಲ್ಲಿರುವಂತಹ ವಿವರಣೆಯನ್ನ ನಾನು ನಿಮ್ಗೆ ಕೊಡ್ತೇನೆ. ನಾನು ಒಂದ್ಸಲಿ ಹೇಳ್ತೇನೆ, ಯಾರ ಹೆಂಡ್ರೈಸ್ ಮಾಡಿ ಒಂದು 3 ಜನ ಮಾತ್ರ ಇದನ್ನ ರಿಸೈಟ್ ಮಾಡಿ, ಮತ್ತೆ ಮುಂದಿನವರಿಗೆ ಅವಕಾಶ ಸಿಗ್ಲಿ ನೆಕ್ಸ್ಟ್ ಶ್ಲೋಕ ರಿಸೈಟ್ ಮಾಡ್ಲಿಕ್ಕೆ. ಎಲ್ಲನೂ ಕೂಡ ನಮ್ಗೆ ಶ್ಲೋಕಗಳನ್ನ ಕವರ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾನೇ ವಿವರಣೆ ಇದೆ ಈ ಶ್ಲೋಕಗಳಲ್ಲಿ. ಈಶ್ವರ ಅನ್ಲಿಕ್ಕೇನೆ ಅದರದೇ ಆದಂತಹ ಒಂದು ನಮ್ಗೆ ಸಮಯನೇ ಸಾಕಾಗಲ್ಲ, ಅಷ್ಟು ವಿವರಣೆ ಒಂದು ಈಶ್ವರ ಪದದಲ್ಲಿದೆ. ಇಲ್ಲಿರುವಂತಹ ಪದ ಪರಮಃ ಕೃಷ್ಣ, ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಸಮಯನೇ ಸಾಕಾಗಲ್ಲ, ಅಷ್ಟು ವಿವರಣೆ ಇದೆ. ಅಷ್ಟು ನಾವು ಕುರಿತು ತಿಳ್ಕೊಳ್ಬಹುದು. ಆದ್ರೆ ನಮ್ಗೆ ಸಮಯದ ಅಭಾವದಿಂದ ನಾವು ಇದನ್ನ ಬೇಗ ಬೇಗ ಮುಗಿಸೋದು ಬೇಕಾಗಿರೋದ್ರಿಂದ ಇನ್ನು ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿನದಲ್ಲಿ ನಾವು ಮುಗಿಸ್ಬೇಕಾಗಿರೋದ್ರಿಂದ ನಾವು ಬೇಗ ಬೇಗ ಇದನ್ನ ನೋಡೋಣ. ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ಅವರು ನಿಮ್ಗೆ ಕೂಗ್ತಾರೆ, ಅವರು ಮಾತ್ರ ಹೇಳಿ. ಶ್ರೀ ಬ್ರಹ್ಮ ಸಂಹಿತ 5ನೇ ಅಧ್ಯಾಯದ 1ನೇ ಶ್ಲೋಕ. ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಹೇಳಿ ಮಾತಾಜಿ, ಒಂದ್ಸಲ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ ಸೌಂಡ್ ಲೋ ಇದೆ ಮಾತಾಜಿ. ಸುಮಂಗಲ ಮಾತಾಜಿ. ಓಕೆ ಮಾತಾಜಿ. ಗೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ಕರೆಕ್ಷನ್ ಅನ್ನ ಹೇಳ್ತೇನೆ. ನೀವು ಈ ಸಂಸ್ಕೃತದಲ್ಲಿ ಇದು ವಿಸರ್ಗ ಅಂತ ಹೇಳ್ತೇವೆ, ಇಲ್ಲಿ ಅಹ ಚಿಹ್ನೆ ಬರುತ್ತಲ್ಲ, ಇದಕ್ಕೆ ವಿಸರ್ಗ ಅಂತ ಹೇಳ್ತೇವೆ. ನಾವು 8 ಪದಗಳ ಮಧ್ಯೆ ಯಾವ್ದು ವಿಸರ್ಗ ಬರುತ್ತೋ ಅದನ್ನ ನಾವು ಉಚ್ಚಾರಣೆ ಮಾಡಲ್ಲ. ಈಶ್ವರ ಪರಮಃ ಅನ್ನಂಗಿಲ್ಲ, ಅನ್ಬಾರ್ದು. ಕೇವಲ 8 ಪದಗಳ ಮೇಲೆ 6 3 6 3 3 6 7 8 ಕೃಷ್ಣ ಆದ್ಮೇಲೆ ಒಂದು ವಿಸರ್ಗ ಬರುತ್ತೆ, ಅವಾಗ ಮಾತ್ರ ನಾವು ಕೃಷ್ಣ ಅಂತ ಹೇಳ್ಬೇಕು. ಇಲ್ಲಿ ಬಂದಾಗ ಈಶ್ವರ ಪರಮ ಕೃಷ್ಣ ಅಂತ ಹೇಳ್ಬೇಕು. ಈಶ್ವರ ಪರಮ ಕೃಷ್ಣ, ಅಲ್ಲಿ ನಮ್ಗೆ ಹ ಅನ್ನೋ ಉಚ್ಚಾರ ಬರಬಾರ್ದು. ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ, ಅದೊಂದು ಕರೆಕ್ಷನ್. ಓಕೆ, देखा मिस्टर गए. ಸುಗಂಧಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಈಶ್ವರ ಪರಮ ಇಲ್ಲ ಕೃಷ್ಣ. ಇಲ್ಲ, ಒಂದ್ ನಿಮಿಷ ಮಾತಾಜಿ. ಈಶ್ವರಾನು ಅನ್ನಂಗಿಲ್ಲ, ಅನ್ಬಾರ್ದು. ಈಶ್ವರಾನು ಅಂದ್ರೆ ಮತ್ತೆ ಮಿಸ್ ಆಗುತ್ತೆ, ಎಲ್ಲ ಕೂಡಿದ್ದ ಹಾಗೆ ಅದು. ಅದು ಸ್ವಲ್ಪ ಮತ್ತೆ ನಿಮ್ಗೆ ಹೇಳಲಿಕ್ಕೆ ಇದಾಗತ್ತೆ. ನೀವು ಇಷ್ಟೇ ತಿಳ್ಕೊಳ್ಳಿ, ಅಲ್ಲಿ ಗ್ಯಾಪ್ ಬಿಡಬಾರ್ದು ಅಷ್ಟೇ. ಈಶ್ವರ ಪರಮ ಕೃಷ್ಣ, ಹೀಗೆ ಈಶ್ವರ ಪರಮ ಕೃಷ್ಣ, ಗ್ಯಾಪ್ ಬಿಡಬಾರ್ದು. ಹೇಳಿ, ನಿಮ್ಗೆ ಹೇಗ್ ಬರುತ್ತೆ ಹೇಳಿ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಆಯ್ತಾ ಮಾತಾಜಿ? ಹಾ ಮಾತಾಜಿ, ಗ್ಯಾಪ್ ಬಿಡಿ ಅಷ್ಟೇ. ವಿಸರ್ಗ ಇದ್ದಲ್ಲಿ ಗ್ಯಾಪ್ ಬಿಡ್ಬೇಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ. ಇಲ್ಲಿ ಹೇಗೆ ಓದ್ಬೇಕು ಅಂದ್ರೆ ರ ಕೆಳಗಡೆ ಹರೇ ಪ ಕೃಷ್ಣ ಇದ್ದ ಹಾಗೆ ಮಾತಾಜಿ. ಓದ್ಬೇಕು. ಹರೇ ಕೃಷ್ಣ. ಹೇಳ ಕೇಳಿಸ್ತು. ಇಲ್ಲಿ ಹೇಗೆ ಓದ್ಬೇಕು ಅಂದ್ರೆ ರ ಕೆಳಗಡೆ ಪ ಒತ್ತು ಇದ್ದ ಹಾಗೆ ಓದ್ಬೇಕು. ಈಶ್ವರ ಪರಮ ಕೃಷ್ಣ. ಮ ಕೆಳಗಡೆ ಕ ಒತ್ತು ಇದ್ದ ಹಾಗೆ ಓದ್ಬೇಕು, ಗ್ಯಾಪ್ ಕೊಡ್ಬಾರ್ದು. ಈಗ ಒತ್ತು ಇದ್ದಾಗ ನಾವು ಹೀಗೆ ಗ್ಯಾಪ್ ಕೊಡಲ್ಲ, ಹಾಗೆ ಓದ್ಬೇಕು ಮಧ್ಯೆ ಇದ್ದಾಗ. 8 ಅಕ್ಷರಗಳಾದ್ಮೇಲೆ ಮಾತ್ರ ನಾವು ವಿಸರ್ಗನ ಉಚ್ಚಾರಣೆ ಮಾಡ್ಬೇಕು. ಸಮಾನಾರ್ಥ ಪದಗಳನ್ನ ಯಾರಾದ್ರೂ ಓದ್ತೀರಾ? ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಶ್ವರ ನಿಯಂತ್ರಕ ಪರಮಃ ಪರಮ ಕೃಷ್ಣ ಭಗವಾನ್ ಕೃಷ್ಣ ಸತ್ ಶಾಶ್ವತ ಅಸ್ತಿತ್ವವನ್ನು ಒಳಗೊಂಡಿರುತ್ತದೆ. ಸತ್ ಮಾತಾಜಿ. ಇದು ಚಿತ್ ಚಿತ್ ಸತ್ ಚಿಂತ್ ಚಿತ್ ಸಂಪೂರ್ಣ ಜ್ಞಾನ. ಅದು ಸ್ವಲ್ಪ ಅಲ್ಲ. ಚಿತ್ ಸಂಪೂರ್ಣ ಜ್ಞಾನ ಮತ್ತು ಸಂಪೂರ್ಣ ಆನಂದ ಮತ್ತು ಸಂಪೂರ್ಣ ಆನಂದ. ವಿಗ್ರಹ ಯಾರ ರೂಪ ಅನಾದಿ ಆರಂಭವಿಲ್ಲದೆ ಆದಿ ಮೂಲ ಗೋವಿಂದ ಭಗವಾನ್ ಗೋವಿಂದ ಸರ್ವ ಕಾರಣಂ ಎಲ್ಲಾ ಕಾರಣಗಳಿಗೆ ಕಾರಣ. ಸಾಕ ಮಾತಾಜಿ? ಧನ್ಯವಾದಗಳು. ಧನ್ಯವಾದಗಳು. ಅನುವಾದ ಉಂಟು ಹರಿಣಿ ಮಾತಾಜಿ. ಅನುವಾದ. ಗೋವಿಂದ ಎಂದು ಕರೆಯಲ್ಪಡುವ ಕೃಷ್ಣ ಪರಮಾತ್ಮ ಅವರು ಶಾಶ್ವತವಾದ ಆನಂದಮಯ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾರೆ. ಅವನೇ ಎಲ್ಲದರ ಮೂಲ. ಅವನಿಗೆ ಬೇರೆ ಯಾವುದೇ ಮೂಲವಿಲ್ಲ ಮತ್ತು ಅವನು ಎಲ್ಲಾ ಕಾರಣಗಳಿಗೆ ಮುಖ್ಯ ಕಾರಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಓಕೆ, ಇಲ್ಲಿ ಈಶ್ವರ ಓಕೆ, ಮೊದಲು ಶ್ರೀಲ ಪ್ರಭುಪಾದ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ನಮ್ಗೆ ಮೊದಲನೇ ಒಂದು ಶ್ಲೋಕದಲ್ಲಿ, ಬ್ರಹ್ಮ ಸಂಹಿತೆಯ ಮೊದಲನೇ ಶ್ಲೋಕದಲ್ಲಿ ನಮ್ಗೆ ಕೃಷ್ಣನ ಒಂದು ಡೆಫಿನೇಷನ್ ಸಿಗುತ್ತೆ. ಕೃಷ್ಣ ಅಂದ್ರೆ ಯಾರು? ಕೃಷ್ಣನ ವ್ಯಾಖ್ಯಾನ ನಮ್ಗೆ ಸಿಗೋದು ಬ್ರಹ್ಮ ಸಂಹಿತೆಯ ಒಂದು ಇದರಿಂದ, ಮೊದಲನೇ ಶ್ಲೋಕದಿಂದ. ಹಾಗೆ ಇಲ್ಲಿ ಶ್ರೀಲ ಪ್ರಭುಪಾದವರು ಕೂಡ ಹೇಳ್ತಾರೆ, ಕೃಷ್ಣನ ಪರಿಭಾಷೆ ನಮಗೆ ಇದರಿಂದ ಸಿಗ್ತಾ ಇದೆ. ಬ್ರಹ್ಮ ಸಂಹಿತೆ ಅನ್ನುವಂತಹ ಪುಸ್ತಕದಲ್ಲಿ ಬ್ರಹ್ಮ ನಮಗಾಗಿ ನೀಡಿರುವಂತಹ ಕೃಷ್ಣನ ವ್ಯಾಖ್ಯಾನ, ಕೃಷ್ಣನ ಕುರಿತಾಗಿ ಯಾರು ತಿಳಿಯ ಬಯಸ್ತಾರೋ ಅವ್ರಿಗೆ ಕೃಷ್ಣನ ಡೆಫಿನೇಷನ್ ಅನ್ನ ಕೊಟ್ಟಿರುವುದು ಅಂತ ಹೇಳ್ತಾರೆ. ಭಗವಂತನಿಗೂ ಕೂಡ ಮನುಷ್ಯನ ತರಹವೇ 2 ರೂಪ ಇದೆ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದವರು. ನಮ್ಮ ಹಾಗೇನೆ ಕೃಷ್ಣನಿಗೂ ಕೂಡ 2 ಕೈಗಳಿದೆ, 2 ಕಾಲ್ಗಳಿದೆ. ಹೀಗೆ ನಮ್ಮ ರೀತಿಯಾದಂತಹ ಅಂಗರಚನೆಯೇ ಭಗವಂತನಿಗೂ ಕೂಡ ಇದೆ, ಅಥವಾ ಭಗವಂತನಿಗಿರೋದೇ ನಮಗೂ ಕೂಡ ಇದೆ. ಹಾಗಾಗಿ ಯಾವಾಗ ಕೃಷ್ಣ ಈ ಭೂಲೋಕಕ್ಕೆ ಬರ್ತಾನೋ, ಅದೇನ್ ಹೇಳಿದಾರೆ ಶ್ರೀಲ ಪ್ರಭುಪಾದರು, ತನ್ನ ದಿವ್ಯ ಶರೀರವನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಈ ಲೋಕಕ್ಕೆ ಅವನು ಬರ್ತಾನೆ, ತನ್ನ ದಿವ್ಯ ಶರೀರದ ಪರಿಚಯವನ್ನ ಕೊಡ್ಲಿಕ್ಕೆ. ಹಾಗಾಗಿ ಅವನು ನಿರಾಕಾರನಲ್ಲ. ಅದಕ್ಕಾಗಿ ಶ್ರೀಲ ಪ್ರಭುಪಾದವರು ಹೇಳ್ತಾರೆ ಅವನು ಚಿದಾನಂದ ವಿಗ್ರಹ. ಹೀಗೆ ವಿಗ್ರಹ ಅಂದ್ರೆ ಒಂದು ರೂಪ. ಈಗ ನಾವೆಲ್ಲರೂ ಕೂಡ ದೇವಸ್ಥಾನದಲ್ಲಿ ರೂಪವನ್ನ ಕಾಣ್ತೇವೆ. ನಮ್ಮ ಭೌತಿಕ ಚಕ್ಷುಗಳಿಗೆ ಚರ್ಮ ಚಕ್ಷು ಅಂತ ಹೇಳ್ತಾರೆ. ಈ ಚರ್ಮ ಚಕ್ಷುಗಳಿಗೆ ಕಾಣುವಂಥದ್ದು ಕೇವಲ ಪಂಚಭೂತಗಳಿಂದ ಆಗಿರುವಂತಹ ವಿಗ್ರಹನೇ. ಯಾಕಂದ್ರೆ ನಾವು ಕೂಡ ಪಂಚಭೂತಗಳಿಂದ ಆಗಿದ್ದೇವೆ. ನಮಗೂ ಕೂಡ ಗೊತ್ತಾಗೋದು, ಫೀಲ್ ಆಗೋದು, ಅನುಭವ ಆಗೋದು ಕೇವಲ ಪಂಚಭೂತಗಳಿಂದ ಇರುವಂತದ್ದು ಮಾತ್ರ. ಅದಕ್ಕಾಗಿ ವಿಗ್ರಹ ಅನ್ನುವಂಥದ್ದು ರೂಪ ಈ ಒಂದು ಭೌತಿಕ ಜಗತ್ತಿನಲ್ಲಿ. ಆದ್ರೆ ಪ್ರತ್ಯಕ್ಷವಾಗಿ ಭಗವಂತ ಈ ಒಂದು ಗೋಲೋಕದಲ್ಲಿ ತನ್ನ 2 ಕೈಗಳ ರೂಪದಲ್ಲಿ ಸಚ್ಚಿದಾನಂದ ವಿಗ್ರಹದ ರೂಪದಲ್ಲಿ ಅವನು ಇದ್ದಾನೆ ಅನ್ನೋದನ್ನ ಹೇಳ್ತಾರೆ. ಈ ಕೃಷ್ಣನ ಲಕ್ಷಣಗಳು ಏನೇನು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲಿ? ಈ ಒಂದು ಶ್ಲೋಕದಲ್ಲಿ. ಆ ಕೃಷ್ಣ ಗೋವಿಂದ ಅಂತ ಕರೆಯಲ್ಪಡ್ತಾನೆ. ಮತ್ತೆ ಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಈ ಶ್ಲೋಕದಲ್ಲಿ ಈ ಭಗವಂತನಿಗೆ ಇರುವಂತಹ ಒಂದು ಶಾಶ್ವತವಾದಂತಹ ಆಧ್ಯಾತ್ಮಿಕ ಶರೀರದ ಕುರಿತಾಗಿ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಅದೇ ಶಾಶ್ವತ ಅಂದ್ರೆ ಸತ್, ಆನಂದಮಯವಾದಂತಹ ಒಂದು ಆಧ್ಯಾತ್ಮಿಕ ಶರೀರ ಇರೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಎಲ್ಲದರ ಮೂಲ ಅವನೇ ಅನ್ನೋದು ಗೊತ್ತಾಗುತ್ತೆ. ಎಲ್ಲರ ಆದಿಯೂ ಕೂಡ ಅವನೇ.
ಇವನಿಗಿಂತ ಬೇರೆ ಆದಿ ಯಾರು ಇಲ್ಲವೇ ಇಲ್ಲ, ಇವನಿಗಿಂತ ಪೂರ್ವಜರು ಯಾರು ಇಲ್ಲ ಅಂತ ಗೊತ್ತಾಗತ್ತೆ. ಹಾಗಾಗಿ ಎಲ್ಲ ಕಾರಣಗಳಿಗೂ ಕಾರಣ ಅವನೇ ಅನ್ನೋದು ಕೂಡ ನಮ್ಗೆ ಈ ಒಂದು ಶ್ಲೋಕದಿಂದ ಗೊತ್ತಾಗುತ್ತೆ. ಮತ್ತೆ ಈ ಒಂದು ಇದ್ರಲ್ಲಿ ಬೈಬಲ್ ನಲ್ಲಿ ಕೂಡ ಹೇಳಲಾಗಿದೆ. ಏನಂತ ಹೇಳಿದರೆ, ಉಲ್ಲೇಖಗಳನ್ನ ಬೇರೆ ಬೇರೆ ನೋಡ್ತಾ ಹೋದಾಗ ವಿಗ್ರಹ ರೂಪ ಇದೆಯಾ, ಭಗವಂತನಿಗೆ ರೂಪ ಇದೆಯಾ ಅನ್ನೋದು ಬೈಬಲ್ ನಲ್ಲಿಯೂ ಗೊತ್ತಾಗುತ್ತೆ. ಅಲ್ಲಿ ಹೇಳಿದ್ದಾರೆ ಮ್ಯಾನ್ ಈಸ್ ಮೇಡ್ ಇನ್ ದ ಇಮೇಜ್ ಆಫ್ ಗಾಡ್ ಅಂತ ಹೇಳಿ. ಅಂದ್ರೆ ಭಗವಂತನ ಶರೀರದಂತೆ ಮನುಷ್ಯನ ಶರೀರ ಕೂಡ ರಚಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಭಗವಂತನ ರೂಪದಂತೆ ಮನುಷ್ಯನ ರೂಪವು ಕೂಡ ರಚಿಸಲ್ಪಟ್ಟಿದೆ ಅಂತ ಬೈಬಲ್ ನಲ್ಲಿಯೂ ಕೂಡ ಹೇಳಲಾಗಿದೆ. ಹೀಗೆ ಈ ಭಗವದ್ಗೀತೆ 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿಯೂ ಕೊಡಲಾಗಿದೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ. ಇಲ್ಲಿ ಶ್ರೀಲ ಪ್ರಭುಪಾದವರು ಅದರ ಅನುವಾದದಂತೆ ಈ ಭಗವಂತ ಅಂದ್ರೆ ಇಲ್ಲಿ ನನ್ನ ಅತೀಂದ್ರಿಯವಂತಹ ಒಂದು ಜನ್ಮ ಕರ್ಮ ಮೇ ದಿವ್ಯಂ ಅಂತ ಹೇಳಿ, ಅಂದ್ರೆ ಇಲ್ಲಿ ನನ್ನ ಅತೀಂದ್ರಿಯ ಸ್ವರೂಪವನ್ನ ಯಾರು ತಿಳಿದಿರ್ತಾರೋ ಅವರು ದೇಹವನ್ನ ತ್ಯಜಿಸಿದ ಮೇಲೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಮತ್ತೆ ಜನ್ಮ ಪಡೆಯೋದಿಲ್ಲ ಅಂತ. ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ, ಅವರಿಗೆ ಯಾವುದೇ ಪುನರ್ಜನ್ಮ ಅವರು ಪಡೆಯೋದಿಲ್ಲ. ಆದ್ರೆ ಹೇಳ್ತಾನೆ, ಓ ಅರ್ಜುನ, ನನ್ನ ಶಾಶ್ವತ ನಿವಾಸವನ್ನ ಅವ್ರು ಪಡಿತಾರೆ. ಈ ಭೌತಿಕ ಜಗತ್ತಿನಲ್ಲಿ ಅವರು ಪುನರ್ಜನ್ಮ ಪಡೆಯದೆ ಶಾಶ್ವತ ಲೋಕಕ್ಕೆ ಬರ್ತಾರೆ ಅಂತ ಹೇಳಿ. ಅದೇ ಒಂದು ಲಿಂಕನ ಇಲ್ಲಿ ನಾವು ನೋಡ್ತೇವೆ, ಶಾಶ್ವತ ಲೋಕ ಹೇಗಿದೆ ಅನ್ನೋದನ್ನ. ಮೊದಲನೇ ಶಬ್ದವನ್ನ ನೋಡೋಣ, ಈಶ್ವರ. ಇದಕ್ಕೆ ನಾನು ತುಂಬಾ ಸಮಯವನ್ನ ಕೊಡ್ತೇನೆ. ಫಸ್ಟ್ ಶ್ಲೋಕ ಬಹಳ ಮುಖ್ಯವಾಗಿದೆ. ಮುಂದಿನ ಶ್ಲೋಕಗಳನ್ನ ನಾವು ತಿಳ್ಕೊಂಡು ನಡೆಯುತ್ತೆ, ಅಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಂಡು ನಡೆಯುತ್ತೆ. ಆದ್ರೆ ಇದು ಈಶ್ವರ ಪರಮ ಕೃಷ್ಣ ಪ್ರಥಮ ಪುರುಷದಲ್ಲಿ ಇರುವಂತದ್ದು. ನೋಡೋಣ. ಈಶ್ವರ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈಶ್ವರ ಅಂದ್ರೆ ನಿಯಂತ್ರಕ. ನಿಯಂತ್ರಕ ಅಂತಂದ್ರೆ ಏನು? ಯಜಮಾನ. ಈಗ ನಮ್ಮ ಮನೆಯಲ್ಲಿಯೂ ಕೂಡ ಯಾರು ಯಜಮಾನರಾಗಿರ್ತಾರೋ ಅವರು ಎಲ್ಲರನ್ನೂ ಕೂಡ ನಿಯಂತ್ರಿಸ್ತಾರೆ. ಮನೆಯಲ್ಲಿ ಆಗುವಂತ ಎಲ್ಲ ಚಟುವಟಿಕೆಗಳು ಕೂಡ ಗಳಿಗೂ ಕೂಡ ಅವರೇ ನಿಯಂತ್ರಕರು. ಅವರೇ ಆಗು ಹೋಗುಗಳನ್ನ ನೋಡ್ಕೊಳ್ಳುವಂಥವ್ರು, ಅವರೇ ಅದನ್ನ ನಿರ್ವಹಿಸುವಂಥವ್ರು. ಹೀಗೆ ಈಶ್ವರ ಅಂತಂದ್ರೆ ಪರಮ ನಿಯಂತ್ರಕ, ಅವನೇ ಯಜಮಾನ. ಎದ್ರ ಯಜಮಾನ? ಈ ಭೌತಿಕ ಜಗತ್ತಿಗೂ ಆಧ್ಯಾತ್ಮಿಕ ಜಗತ್ತಿಗೂ ಅದರ ಒಂದು ನಿರ್ವಹಣೆಯನ್ನ, ನಿಯಂತ್ರಣವನ್ನ ಮಾಡ್ತಾ ಇರುವಂತವನು ಅವನೇ ಅನ್ನೋದನ್ನ ಇಲ್ಲಿ ಬ್ರಹ್ಮ ಪ್ರಾರ್ಥಿಸ್ತಾ ಇದ್ದಾನೆ, ಈಶ್ವರ. ಹೀಗೆ ಯಾಕೆ ನಿಯಂತ್ರಕ ಅಂತಂದ್ರೆ, ಈಗಾಗಲೇ ನಿಮ್ಗೆಲ್ರೂ ಕೂಡ ಗೊತ್ತು, ಕೃಷ್ಣನ ಮೊದಲ ಒಂದು ಇದು ಯಾವುದು? ಬಲರಾಮ, ಮಹಾವಿಷ್ಣು, ಗರ್ಭೋದಕಶಾಯ ವಿಷ್ಣು, ವಾಸುದೇವನು ಕೂಡ ನಾವು ಹೇಳ್ತೇವೆ. ಮತ್ತೆ ಈ ಗರ್ಭೋದಕಶಾಯ ವಿಷ್ಣುವಿನಿಂದ ಬಂದಂತದ್ದು ಬ್ರಹ್ಮ. ಹೀಗೆ ಒಂದೊಂದಾಗಿ ಅವನು ನಿಯಂತ್ರಣವನ್ನ ಮಾಡ್ತಾ ಹೋಗ್ತಾನೆ. ಬ್ರಹ್ಮನ ನಿಯಂತ್ರಣವನ್ನ ಯಾರು ಮಾಡ್ತಾರೆ? ಗರ್ಭೋದಕಶಾಯ ವಿಷ್ಣು ಮಾಡ್ತಾನೆ. ಗರ್ಭೋದಕಶಾಯ ವಿಷ್ಣುವನ್ನ ಮಹಾವಿಷ್ಣು ಮಾಡ್ತಾನೆ. ಮಹಾವಿಷ್ಣುವಿನ ನಿಯಂತ್ರಣವನ್ನ ಬಲರಾಮ ಮಾಡ್ತಾನೆ. ಬಲರಾಮನ ನಿಯಂತ್ರಣವನ್ನ ಕೃಷ್ಣ ಮಾಡ್ತಾನೆ. ಹೀಗೆ ಎಲ್ಲದರ ಮೇಲೆ ಇರುವಂತವನು ಕೃಷ್ಣ. ಹಾಗಾಗಿ ಈ ಬಲರಾಮ, ಮಹಾವಿಷ್ಣು, ಗರ್ಭೋದಕಶಾಯ ವಿಷ್ಣು, ಬ್ರಹ್ಮ ಇವರೆಲ್ಲ ನಿಯಂತ್ರಣವನ್ನ ಮಾಡ್ತಾ ಇರುವವನು ಕೂಡ ಈ ಕೃಷ್ಣನೇ ಅನ್ನೋದನ್ನ ಇಲ್ಲಿ ಬ್ರಹ್ಮ ನಮ್ಗೆ ತಮ್ಮ ಪ್ರಾರ್ಥನೆ ಮೂಲಕ ಹೇಳ್ತಾ ಇದ್ದಾರೆ. ಇದರ ವಿವರಣೆಯನ್ನ ನಮ್ಗೆ ಶ್ರೀಲ ಪ್ರಭುಪಾದವರು ಕೊಡ್ತಾ ಇದ್ದಾರೆ. ಮತ್ತೆ ಈ ಈಶ್ವರ ಪದದ ಅರ್ಥ ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಕೂಡ ಹೇಳ್ತಾರೆ. ಯಾಕಂದ್ರೆ ಭಕ್ತಿ ವಿನೋದ್ ಸರಸ್ವತಿ ಠಾಕೂರರು ಇದಕ್ಕೆ ಅನುವಾದವನ್ನ ಕೊಟ್ಟಿದ್ರು ಕೂಡ ಭಕ್ತಿ ವಿನೋದ್ ಠಾಕೂರರು ಏನ್ ಹೇಳ್ತಾರೆ, ಕೃಷ್ಣನ ಲೌಕಿಕ ಅಭಿವ್ಯಕ್ತಿಯೇ ಈ ಈಶ್ವರ ಅನ್ನುವಂತಹ ಪದ. ಈ ಲೌಕಿಕ ಅಭಿವ್ಯಕ್ತಿ ಈಗ ನಮ್ಗೆಲ್ಲ ಏನ್ ಕಾಣಿಸ್ತಾ ಇದೆಯೋ, ನಮ್ಗೆ ಇದೆಲ್ಲ ಕಾಣ್ತಾ ಇರುವಂತದ್ದು ಅಲೌಕಿಕವಾದದ್ದು. ಆದ್ರೆ ಕೃಷ್ಣ ಇದನ್ನೆಲ್ಲ ಲೌಕಿಕ ಅಭಿವ್ಯಕ್ತಿ, ತನ್ನ ಒಂದು ಅಂತರಂಗ ಶಕ್ತಿಯಿಂದ ಇದ ಬಹಿರಂಗ ಶಕ್ತಿಯನ್ನಾಗಿ ಅವನು ಅಭಿವ್ಯಕ್ತ ಮಾಡಿದ್ದಾನೆ. ಹಾಗಾಗಿ ಈ ಲೌಕಿಕ ಅಭಿವ್ಯಕ್ತಿಯೇ ಈ ಈಶ್ವರ ಅನ್ನುವಂತಹ ಪದ ಅನ್ನೋದನ್ನ ಅವ್ರು ಹೇಳ್ತಾರೆ. ಮತ್ತೆ ಇನ್ನೊಂದು ನಾವು ತಿಳ್ಕೊಳ್ಬಹುದು ಈಶ್ವರ ಅನ್ನುವಂತಹ ಪದಕ್ಕೆ. ಈಗ ವಿಷ್ಣು ಅನ್ನುವಂತಹ ಪದ, ಈ ವಿಷ್ಣು ಯಾಕೆ ನಾವು ವಿಷ್ಣು ಅಂತ ಕರಿತೇವೆ? ವಿಷ್ಣುವಿನ ಪದದ ಅರ್ಥ ನಿಮ್ಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಈ ವಿಷ್ಣು ಅನ್ನುವಂತಹ ಪದದ ಅರ್ಥ ನಮ್ಗೆ ಸಂಸ್ಕೃತದ ಒಂದು ಧಾತುಗಳು ಅಂತ ಕರಿತೇವೆ. ಆ ಧಾತುವಿನಿಂದ, ವಿಶ್ವ ಅನ್ನುವಂತಹ ಧಾತುವಿನಿಂದ ಬಂದಿರುವಂತದ್ದು ಈ ವಿಷ್ಣು ಅನ್ನುವಂತಹ ಪದ. ಅದು ಮತ್ತೆ ಧಾತು ಅಂದ್ರೆ ಏನು ಅಂತ ಬೇರೆ ನಾನು ನಿಮ್ಗೆ ಹೇಳಲ್ಲ. ಅದು ಮತ್ತೆ ಈ ಓಕೆ, ವಿಷ್ಣು ಅಂದ್ರೆ
ಇದು ಒಂದು ವಿಶ್ ಅನ್ನುವಂಥ ಧಾತುವಿಂದ ಬಂದಿರುವಂತದ್ದು. ಇದರ ಅರ್ಥ ಏನು ಅಂದ್ರೆ ವಿಶರ್ಲ್ರ ಅಂತ ಕರೀತಾರೆ. ವಿಶಲ್ರ ಅಂತ ವಿಶಲ್ರ ಅದು ಒಂದ್ಸ ಪ್ರೊನೌನ್ಸಿಯೇಷನ್ ಇದಾಗುತ್ತೆ. ವಿಶಲ್ರ ಅಂದ್ರೆ ವಿಶಲ್ರ ವ್ಯಾಪ್ತೋವ ಅಂತ ಕರೀತಾರೆ ಈ ವಿಷ್ಣುವಿನ ಪದದ ಅರ್ಥ. ವಿಶಲ್ರ ವ್ಯಾಪ್ತೋವ ಅಂತಂದ್ರೆ ಇಲ್ಲಿ ಎಲ್ಲ ಕಡೆಗೆ ವ್ಯಾಪಿಸಿರುವಂಥವನೇ ವಿಷ್ಣು. ವಿಶಲ್ರ ವ್ಯಾಪ್ತೋ ಅಂತಂದ್ರೆ ವ್ಯಾಪ್ತಿಯಾದಂಥವನು, ವ್ಯಾಪಿಸಿರುವಂಥವನು. ಎಲ್ಲೆಲ್ಲ ವ್ಯಾಪಿಸಿದಾನೆ ಈ ವಿಷ್ಣು, ಮಹಾವಿಷ್ಣು. ಈ ಗರ್ಭೋಪದಕ ವಿಷ್ಣು ಬ್ರಹ್ಮನನ್ನ ಸೃಷ್ಟಿ ಮಾಡಿದಾಗ ಎಲ್ಲೆಲ್ಲೆಲ್ಲ ವ್ಯಾಪಿಸಿದಾನೆ ಅನ್ನೋದು ಗೊತ್ತಾಗುತ್ತೆ. ಅಣು, ರೇಣ, ತೃಣ, ಕ್ರಾಷ್ಟ ಅಂತ ಗೊತ್ತಾಗತ್ತೆ. ಪ್ರತಿಯೊಂದು ಅಣುವಿನಲ್ಲೂ, ಪ್ರತಿಯೊಂದು ಹುಲ್ಲು ಕಡ್ಡಿಯಲ್ಲಿನೂ ಕೂಡ ಅವನು ವ್ಯಾಪಿಸಿದ್ದಾನೆ. ಪ್ರತಿಯೊಂದು ಅಣುವಿನಲ್ಲಿ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮತ್ತೆ 18ನೇ ಅಧ್ಯಾಯ, ಭಗವದ್ಗೀತೆ 18ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿಯೂ ಕೂಡ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾರೆ, ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಹೇಳಿ. ಅಂದ್ರೆ ಈಶ್ವರನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ನೆಲೆಸಿ ಏನ್ ಮಾಡ್ತಾ ಇದ್ದಾನೆ? ನಿರ್ವಹಿಸ್ತಾ ಇದ್ದಾನೆ ಅವರ ದೇಹವನ್ನ. ಹೇಗೆ? ಅವರ ಕರ್ಮಗಳ ಪ್ರಕಾರ, ಅವನ ಒಂದು ಭೌತಿಕ ಶಕ್ತಿಯಿಂದ ಒಂದು ಮಾಡಿದಂತಹ ಯಂತ್ರದ ಮೇಲೆ ಕುಳಿತಿರುವ ಆತ್ಮಗಳ ಅಲೆದಾಡುವಿಕೆಯನ್ನ ಅವನು ವೀಕ್ಷಿಸ್ತಾ ಇದ್ದಾನೆ, ನಿರ್ದೇಶಿಸ್ತಾ ಇದ್ದಾನೆ. ಪರಮಾತ್ಮನ ರೂಪಿಯಾಗಿ ನಮ್ಮಲ್ಲಿದ್ದಾನೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ. ಗರ್ಭೋದಕ ವಿಷ್ಣು ಅಂತಂದ್ರೆ ಯಾರು? ಪರಮಾತ್ಮನ ರೂಪಿಯಾಗಿ ಅವನು ಪ್ರತಿಯೊಂದು ಜೀವಿಯಲ್ಲಿ, ಬ್ರಹ್ಮ ಸೃಷ್ಟಿಸಿದಂತಹ ಪ್ರತಿಯೊಂದು ಜೀವಿಯಲ್ಲಿ ಅವನಿದ್ದಾನೆ ನಿರ್ವಹಿಸ್ಲಿಕ್ಕೆ. ಹೇಗೆ ಕೃಷ್ಣ, ಬಲರಾಮ, ಮಹಾವಿಷ್ಣು, ಗರ್ಭೋದಕ ವಿಷ್ಣು, ಬ್ರಹ್ಮ ಅವನನ್ನ ನಿಯಂತ್ರಿಸ್ತಾನೋ, ಹಾಗೇನೆ ಬ್ರಹ್ಮ ಸೃಷ್ಟಿಸಿದಂತ ಜೀವಿಗಳಲ್ಲಿಯೂ ಕೂಡ ಪರಮಾತ್ಮನ ರೂಪಿಯಾಗಿ ಪ್ರತಿಯೊಂದು ಆತ್ಮಗಳ ಅಲೆದಾಡುವಿಕೆಯನ್ನ ವೀಕ್ಷಿಸ್ತಾ ಇದ್ದಾನೆ. ಹೇಗೆ? ಅವರ ಕರ್ಮಗಳ ಪ್ರಕಾರ ಅದನ್ನ ನೋಡ್ತಾ ಇದ್ದಾನೆ. ಅದಕ್ಕಾಗಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಯ ಅಂತ ಹೇಳ್ತಾರೆ. ಈ ಭಗವದ್ಗೀತೆ 18ನೇ ಶ್ಲೋಕದಲ್ಲಿ ಕೃಷ್ಣ ನಮಗೆ ಇದ್ರ ಬಗ್ಗೆ ತಿಳಿಸ್ತಾರೆ. ಹೀಗೆ ಈಶ್ವರ ಪದದ ಅರ್ಥ ಸರ್ವ ನಿಯಂತ್ರಕ ಅವನೇ, ಎಲ್ಲದರ ನಿಯಾಮಕ ಅವನೇ, ಎಲ್ಲವನ್ನೂ ಕೂಡ ನಿಯಂತ್ರಿಸ್ತಾ ಇದ್ದಾನೆ. ಮಧ್ಯದಲ್ಲಿ ಇರುವಂತಹವರು ಇದ್ದಾರೆ, ಪ್ರತಿನಿಧಿಗಳಿದ್ದಾರೆ, ಅವನದೇ ಸ್ವಾಂಶ ರೂಪ ಇದೆ, ವಿಭಿನ್ನ ಅಂಶ. ನಾವೆಲ್ಲರೂ ಕೂಡ ವಿಭಿನ್ನ ಅಂಶ. ಭಗವಂತನು 2 ರೀತಿಯಾಗಿ ಅವತರಿಸ್ಕೊಳ್ತಾನೆ. ಒಂದು ಸ್ವಾಂಶ ವಿಸ್ತರಣೆ, ಸ್ವಾಂಶ ಅಂಶ. ಭಗವಂತನಿಗಿರುವುದು 2 ಅಂಶ, ಒಂದು ಸ್ವಾಂಶ ಅಂಶ, ಇನ್ನೊಂದು ವಿಭಿನ್ನ ಅಂಶ. ಸ್ವಾಂಶ ಅಂಶ ಅಂತಂದ್ರೆ ತನ್ನದೇ ಆದಂತಹ ಅಂಶ, ತನ್ನದೇ ಆದಂತಹ ಅವತಾರಗಳು, ಅವನದೇ ಅವತಾರ. ಈಗ ಹೇಗೆ ಹೇಳ್ತೇವೆ, ಇದು ರಾಮ ಮತ್ತೆ ಇತರ ಅವತಾರಗಳು ಸ್ವಾಂಶ ಅವತಾರ. ಆ ಸ್ವಾಂಶ ಅವತಾರದಲ್ಲಿ ಅವನದೇ ಅವತಾರ ಆದ್ರೂ ಕೂಡ ಅಲ್ಲಿ ನಮಗೆ ವ್ಯತ್ಯಾಸ ಕೇವಲ ಇರುವಂತದ್ದು ರಸಗಳಲ್ಲಿ. ಈಗ ನಾವು ರಸಗಳನ್ನ ಕಾಣ್ತೇವೆ, 64 ರಸಗಳನ್ನ, ವಿಭಿನ್ನ ರಸಗಳು. ಅದರಲ್ಲಿ ವ್ಯತ್ಯಾಸವನ್ನ ಕಾಣ್ತೇವೆ ವಿನಃ ಬೇರೆ ಶಕ್ತಿಗಳಲ್ಲಿ ಕಾಣಲ್ಲ. ಹಾಗಾಗಿ ಸ್ವಾಂಶ ಅಂತ ಹೇಳ್ತೇವೆ. ವಿಭಿನ್ನ ಅಂಶ ಅಂತ ಹೇಳಿದ್ರೆ ನಾವೆಲ್ಲ ಜೀವಿಗಳು, ಬ್ರಹ್ಮನಿಂದ ಹಿಡಿದು ನಾವು ಈ ಭೌತಿಕ ಪ್ರಕೃತಿಯಲ್ಲಿ ಇರುವಂತಹ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಜೀವ ಇದೆ. ಈ ಎಲ್ಲ ಜೀವಿಗಳು ವಿಭಿನ್ನ ಅಂಶ ಅಂತ ಕರಿತೇವೆ. ಇದು ಭಗವಂತನದ ಅಂಶನೇ ನಾವು ಕೂಡ. ಆದ್ರೆ ಇಲ್ಲಿ ಪ್ರಮಾಣದಲ್ಲಿ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಆದ್ರೆ ಗುಣಾತ್ಮಕವಾಗಿ ನಾವು ಭಗವಂತನದೇ ಅಂಶನ ಹೊಂದಿರ್ತೇವೆ. ಅದ್ಯಾವುದು? ಸಚ್ಚಿತ್ ಆನಂದ ವಿಗ್ರಹ ಅಂತ ಹೇಳ್ತಾರೆ. ಮುಂದಿನ ಪದವನ್ನ ನೋಡೋಣ, ಪರಮಃ ಅಂತ ಹೇಳಿ. ಈ ಪರಮಃ ಅನ್ನೋದು ನಾವು ಬಹಳ ಜಾಗದಲ್ಲಿ ಉಪಯೋಗಿಸ್ತೇವೆ. ಇದಕ್ಕೆ ಒಂದು ನಾವು ಉಪಸರ್ಗ ಅಂತ ಹೇಳ್ತೇವೆ. ಪರಮ, ಈಗ ನಾವು ಬಳಸುವಾಗ ಪರಮ ಅನ್ನ ಭೋಜನ ಅಂತ ಹೇಳ್ತೇವೆ, ಪರಮ ಆತ್ಮ ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ವಿಸರ್ಗ ಅಂತಂದ್ರೆ ಏನು? ಉಪಸರ್ಗ ಕ್ಷಮಿಸಿ, ಉಪಸರ್ಗ ಅಂತಂದ್ರೆ ಏನು? ಇದನ್ನ ಸಂಸ್ಕೃತದಲ್ಲಿ ಬಹಳಷ್ಟು ಪದಗಳಿಗೆ ನಾವು ಇದನ್ನ ಬಳಸ್ತೇವೆ, ಉಪಸರ್ಗವನ್ನ. ಈ ಉಪಸರ್ಗ ಅಂದ್ರೆ ಏನು ಅಂದ್ರೆ ಒಂದು ಪದದ ಹಿಂದೆ ಇನ್ನೊಂದು ಪದ ಸೇರಿಸಿದಾಗ ಅದಕ್ಕೆ ನಾವು ಉಪಸರ್ಗ ಅಂತ ಹೇಳ್ತೇವೆ. ಈಗ ಒಂದು ಪದ ಇದೆ ಅನ್ನ, ಅನ್ನ ಅನ್ನೋದು ಒಂದು ಸಾಧಾರಣವಾದಂತ ಅನ್ನ, ನಾವು ಮನೆಯಲ್ಲಿ ಮಾಡುವಂತ ಅನ್ನ, ಹೌದು ತಾನೆ? ಅದಕ್ಕೆ ಆ ಅನ್ನದ ಹಿಂದೆ ಇನ್ನೊಂದು ಪದ ಸೇರಿಸಿದ್ವಿ ಅಂತ ಇಟ್ಕೊಳ್ಳಿ. ಅವಾಗ ಆ ಪದ ಉನ್ನತವಾದಂತಹ ಅರ್ಥವನ್ನ ಕೊಡುತ್ತೆ. ಉದಾಹರಣೆಗೆ ಅನ್ನದ ಹಿಂದೆ ನಾನು ಪರಮ ಅಂತ ಹಚ್ಚಿದೆ, ಅವಾಗ ಏನಾಗುತ್ತೆ? ಪರಮ ಅನ್ನ. ಹೀಗೆ ಆ ಪದ ಹೆಚ್ಚಿನ ಬೆಲೆಯನ್ನ ಅಥವಾ ಉನ್ನತ ಅರ್ಥವನ್ನ ಕೊಡುವಂಥದ್ದು ಯಾವಾಗ ಪರಮ ಅನ್ನುವಂಥ ಪದವನ್ನ ನಾವು ಹಚ್ತೇವೆ. ಕೆಲವೊಮ್ಮೆ ಇದು ಏನಾಗುತ್ತೆ? ವಿರುದ್ಧ ಅರ್ಥ ಪದವೂ ಕೂಡ ಆಗುತ್ತೆ. ಅಂದ್ರೆ ಕೆಲವೊಮ್ಮೆ ಈ ಒಂದು ಪದದ ಹಿಂದೆ ಇನ್ನೊಂದು ಪದ ಹಚ್ಚಿದಾಗ
ಆ ಪದ ಹೆಚ್ಚಿನ ಮೌಲ್ಯವನ್ನು ಕೊಡಬಹುದು ಅಥವಾ ಅದನ್ನ ಕಡಿಮೆ ಮೌಲ್ಯವಾಗಿನೂ ಕೂಡ ಮಾಡಬಹುದು. ಉದಾಹರಣೆಗೆ ಪರಮಃ. ಈ ಪರಮ ಅಂದಾಗ ಇಲ್ಲಿ ನಮ್ಗೆ ಹೆಚ್ಚಿನ ಮೌಲ್ಯ ತೋರಿಸುತ್ತೆ. ಅದೇ ಅಪರಮ ಅಂತ ಹೇಳಿದಾಗ ಅದು ಕುಂಠಿತಗೊಳ್ಳುತ್ತೆ. ಅದೇನ್ ಮೌಲ್ಯ ಇದೆಯೋ ಆ ಪದದ ಮೌಲ್ಯ ಕುಂಠಿತಗೊಳ್ಳುತ್ತೆ. ಅದು ನಾವು ಬಹಳಷ್ಟು ಕಡೆ ಕಾಣ್ತೇವೆ. ಆದಿ ಅನಾದಿ ಅಂತ ಹೇಳ್ಕೊಡ ಕಾಣ್ತೇವೆ. ಮುಂದೆ ಇದೆ ಅದು ಆದಿ ಅನಾದಿ. ಅವಾಗ ಅದನ್ನ ನಾವು ನೋಡೋಣ. ಈ ಪರಮ ಅನ್ನುವಂಥದ್ದು ಈಗ ಎಲ್ಲ ನಾವೇನು ಜೀವಿಗಳಿದೀವಲ್ಲ, ಈ ದೇವತೆಗಳಿಂದ ಹಿಡಿದು ಈ ಭೌತಿಕ ಜಗತ್ತಿನಲ್ಲಿ ದೇವತೆಗಳು ಕೂಡ ಬರ್ತಾರೆ, ನೆನ್ಪಿಟ್ಕೊಳ್ಳಿ. ಅವರೆಲ್ಲರೂ ಕೂಡ ಜೀವಿಗಳೇ. ಈ ಎಲ್ಲ ಅಂದ್ರೆ ಬ್ರಹ್ಮನಿಂದ ಹಿಡಿದು ಅಂತಂದಾಗ ಬ್ರಹ್ಮನ ಕೆಳಗಡೆ ಬರೋರೆಲ್ಲರೂ ದೇವತೆಗಳೇ ಕಾಣ್ತಾನೆ. ಬ್ರಹ್ಮನ ಮೇಲೆ ಇರುವಂತವನು ಶಿವ. ಇದು ಭೌತಿಕ ಜಗತ್ತಿನ ಹೊರಗಡೆ ಅವನ ಒಂದು ವಾಸ. ಈ ಎಲ್ಲ ಜೀವಿಗಳನ್ನ ನಾವು ನೋಡಿದಾಗ ಇವರೆಲ್ಲರಲ್ಲಿ ಪ್ರಧಾನವಾದದ್ದು ಪರಮ ಅಂತ ಕರೆಯಲಾಗತ್ತೆ. ಅಂದ್ರೆ ಇದಕ್ಕೆ ಇನ್ನೊಂದು ನಾವು ವಿಶೇಷಣವನ್ನ ಕೊಡ್ತೇವೆ, ಅಸಂ ಊರ್ಧ್ವ ಅಂತ ಹೇಳ್ತೇವೆ. ಅಸಂ ಊರ್ಧ್ವ ಅಂತಂದ್ರೆ ಅಸಮ. ಇದನ್ನ ಬಿಡಿಸಿದಾಗ ನಮ್ಗೆ ಬಿಡಿಸಿ ಬರೆಯಿರಿ ಅಂತ ಹೇಳಿದಾಗ ಅಸಮ ಊರ್ಧ್ವ ಅಂತ ಹೇಳಿದಾಗ ಅಸಂ ಪ್ಲಸ್ ಊರ್ಧ್ವ ಅಂತ ಹೇಳ್ತೇವೆ. ಅಸಮ ಅಂತಂದ್ರೆ ಸಮನಾಗಿರುವವನು ಯಾರೂ ಇಲ್ಲ ಅಂತ. ಯಾರು ಸಮನಾಗಿಲ್ವೋ, ಯಾರಿಗೂ ಸಮನಾಗಿಲ್ವೋ ಅವನು ಅಸಮ. ಊರ್ಧ್ವ ಅಂತಂದ್ರೆ ಯಾರಿಗೂ ಕೂಡ ಮಿಗಿಲಾದಂತವನ, ಯಾರಿಗೂ ಕೂಡ ಮಿಗಿಲಾಗಿಲ್ಲ, ಮಿಗಿಲಾದಂತವನು ಯಾರು ಇಲ್ಲ, ಇವನಿಗೆ ಮಿಗಿಲಾದಂತವನು ಯಾರು ಇಲ್ಲ ಅಂತ ಎಲ್ಲ ಜೀವಿಗಳಲ್ಲಿ. ಹಾಗ ಬ್ರಹ್ಮ ಹೇಳ್ತಾ ಇದ್ದಾನೆ ಇದನ್ನ. ಯಾಕೆ ಕೃಷ್ಣನೇ, ಯಾರಾದ್ರೂ ಹೇಳ್ತಾರೆ ಕೃಷ್ಣನೇ ಯಾಕೆ ನೀವು ಭಗವಂತ ಅಂತ ನಂಬ್ತೀರಾ ಅಂತ ಹೇಳಲಿಕ್ಕೆ ಇದೆ. ಫಸ್ಟ್ ಶ್ರೀ ಬ್ರಹ್ಮ ಸಂಹಿತೆಯ ಒಂದು ಫಸ್ಟ್ ಶ್ಲೋಕ ಹೇಳ್ಬಿಟ್ರೆ ಗೊತ್ತಾಗುತ್ತೆ. ಬ್ರಹ್ಮನೇ ಹೇಳಿರುವಂತದ್ದು ಯಾಕೆ ಕೃಷ್ಣನೇ ಪರಮ ಅನ್ನುವಂಥದ್ದು. ಅವನಿಗಿಂತ ಮಿಗಿಲಾದಂಥವನು ಯಾರು ಇಲ್ಲ, ಅದಕ್ಕಾಗಿ ಊರ್ಧ್ವ. ಅಸಮ ಊರ್ಧ್ವ ಅಂತಂದ್ರೆ ಕೃಷ್ಣನಿಗೆ ಸಮನಾಗಿರುವಂಥವ್ರು ಯಾರು ಇಲ್ಲ, ಕೃಷ್ಣನಿಗಿಂತ ಮಿಗಿಲಾದಂಥವರು ಯಾರು ಇಲ್ಲ ಅಂತ ಹೇಳಿ, ಅದಕ್ಕಾಗಿ ಅಸಮ ಊರ್ಧ್ವ ಅಂತ ಹೇಳ್ತಾರೆ. ಹಾಗಾಗಿ ಇವನು ಪರಮನಾದವನು ಅಂತ. ಹೀಗೆ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಕೂಡ ತಮ್ಮ ಒಂದು ಈ ಬ್ರಹ್ಮ ಸಂಹಿತೆ ವ್ಯಾಖ್ಯಾನದಲ್ಲಿ, ಈಗ ಮಹಾಭಾರತ ಇದೆಯಲ್ಲ ಅಲ್ಲಿ ತಿಳಿಸ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಅವರು, ಅದನ್ನೆಲ್ಲ ನಾನು ಓದೋದಿಲ್ಲ, ಸ್ವಲ್ಪ ಇಲ್ಲಿ ಟ್ರಾನ್ಸ್ಲೇಷನ್ ಸೆಂಟೆನ್ಸ್ ಇದಾಗೋದಿಲ್ಲ, ಅದಕ್ಕಾಗಿ ನಾನು ಹೇಳ್ತೇನೆ ಅಷ್ಟೇ. ಉದಾತ್ತನಾದವನು ಅಂತ ಹೇಳ್ತಾರೆ ಶ್ರೀಲಾ ಇದು ಭಕ್ತಿ ವಿನೋದ್ ಠಾಕೂರರು. ಉದಾತ್ತನಾದಂಥವನು ಅಂತಂದ್ರೆ ಮಿಗಿಲಾದಂಥವನು, ಪರಮ ಪುರುಷ ಅಂತ ಹೇಳ್ತಾರೆ. ಈಗ ನೋಡ್ರಿ, ಪುರುಷ ನಾವು ಉಪಯೋಗ ಮಾಡ್ತೇವೆ, ಇದು ಸಾಧಾರಣವಾದಂತ ಪದ ಅನ್ಸುತ್ತೆ. ಅದರ ಹಿಂದ್ಗಡೆ ನಾವು ಪರಮ ಅನ್ನುವಂತಹ ಶಬ್ದವನ್ನು ಹಚ್ಚಿದಾಗ ಅದು ಉನ್ನತ ಪದ ಅನ್ಸುತ್ತೆ. ಒಂದು ಉಪಸರ್ಗವಾದಂತಹ ಪದ. ಉಪಸರ್ಗ ಅಂದ್ರೆ ಏನು? ಪ್ರಿಫಿಕ್ಸ್. ಇಂಗ್ಲಿಷ್ ನಲ್ಲಿ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೇವೆ. ಈಗ ಪ್ರಿಫಿಕ್ಸ್ ಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಬಳಸ್ತೇವೆ. ಏನಂತ, ಪುರುಷರಿಗೆ ನಾವೇನ್ ಹೇಳ್ತೇವೆ, ಹೆಸರನ್ನ ಹೇಳುವಾಗ ಶ್ರೀ ಅಂತ ಹಚ್ತೇವೆ. ಇಲ್ಲಿ ಇರುವಂತಹ ಪ್ರಭುಜಿಗಳನ್ನ ಹೆಸರನ್ನ ನಾವು ನೋಡೋಣ, ಆನ್ ಮಾಡಿಲ್ಲ. ಶಿವಶಂಕರ್ ಪ್ರಭು, ಶ್ರೀ ಶಿವಶಂಕರ್ ಪ್ರಭು, ಶ್ರೀ ಚಂದ್ರಕಾಂತ್ ಪ್ರಭು, ಹೀಗೆ ನಾವು ಶ್ರೀ ಅಂತ ಹಚ್ತೇವೆ. ಇದು ಪ್ರಿಫಿಕ್ಸ್. ಮತ್ತೆ ಯಾರಿಗಾದ್ರೂ ಈಗ ಮಹಿಳೆಯರಿಗೆ ಹೇಳ್ಬೇಕು ಅಂತಂದ್ರೆ, ಮಾತಾಜಿಗಳಿಗೆ ಹೇಳ್ಬೇಕು ಅಂತಂದ್ರೆ ಶ್ರೀಮತಿ ಉಮಾದೇವಿ ಮಾತಾಜಿ, ಶ್ರೀಮತಿ ವೀಣಾ ಮಾತಾಜಿ, ಶ್ರೀಮತಿ ಆಶಾ ಮಾತಾಜಿ, ಶ್ರೀಮತಿ ಅಂತ ಏನ್ ನಾವು ಹಚ್ತೀವಲ್ಲ ಅದಕ್ಕೆ ಪ್ರಿಫಿಕ್ಸ್ ಅಂತ ಹೇಳ್ತೇವೆ. ಮತ್ತೆ ಎಜುಕೇಶನ್ ನಲ್ಲಿ ನಾವು ನೋಡುವಾಗ ಶೈಕ್ಷಣಿಕ ವಿಭಾಗದಲ್ಲಿ ಅಲ್ಲಿ ಅವಾಗೂ ಕೂಡ ಅವರು ಕಲಿತಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಬೋಧಿಸ್ತೇವೆ. ಈಗ ಡಾಕ್ಟರ್, ವೈದ್ಯಕೀಯ ಶಿಕ್ಷಣವನ್ನ ಪಡೆದವರಿಗೆ ನಾವು ಡಾಕ್ಟರ್, DR ಅನ್ನುವಂತಹ ಒಂದು ಪದವನ್ನ ಪ್ರಿಫಿಕ್ಸ್ ಮಾಡ್ತೇವೆ. ಯಾರು PhD ಮಾಡಿದಾರೋ ಅವ್ರಿಗೂ ಕೂಡ ನಾವು DR ಅನ್ನುವಂತಹ ಡಾಕ್ಟರೇಟ್, DR ಅಂದ್ರೆ ಡಾಕ್ಟರೇಟ್ ಪದವನ್ನ ನಾವು ಅವರಿಗೆ ಪ್ರಿಫಿಕ್ಸ್ ಮಾಡ್ತೇವೆ. ಸೊ ಹೀಗೆ ಭಗವಂತನಿಗೆ ನಾವು ಇಲ್ಲಿ ಪರಮ ಅನ್ನುವಂಥದ್ದನ್ನೇ ನಾವು ಪ್ರಿಫಿಕ್ಸ್ ಮಾಡ್ತೇವೆ. ಭೌತಿಕ ಜಗತ್ತಿನಲ್ಲೂ ಕೂಡ ನಾವು ಕಾಣ್ತೇವೆ, ಪರಮ ಚಕ್ರ ಅಂತ ನಾವು ಹೇಳ್ತೇವೆ. ಪರಮ ಚಕ್ರದ ಒಂದು ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಅದಕ್ಕಾಗಿ ಇದು ಉನ್ನತವಾದಂತಹ ಒಂದು ಉಪಸರ್ಗ ಅಂತ ಹೇಳ್ತೇವೆ. ಇಲ್ಲಿ ಬ್ರಹ್ಮ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನೀನು ಪರಮಃ ಇದೆಯಾ ಅಂತ ಹೇಳಿ, ಪರಮ ಪುರುಷನಾಗಿದೀಯಾ, ಪರಮ ಆತ್ಮನಾಗಿದೀಯಾ, ಪರಮ ಪ್ರಭು ಆಗಿದೀಯಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವನ್ ಅವನ ಷಡೈಶ್ವರ್ಯಗಳು ಅಂತ ಹೇಳ್ತೇವೆ. ಆ ಷಡೈಶ್ವರ್ಯಗಳಿಗೂ ಕೂಡ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೇಯಃ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಕ್ತಿ ಇತಿಂಗಣ ಅಂತ ಹೇಳಿ, ಅಲ್ಲಿನೂ ಕೂಡ ನಾವು ನೋಡಿದಾಗ ಪ್ರತಿಯೊಂದು ಅವನ ಒಂದು ಐಶ್ವರ್ಯಗಳು ಅಂತ ಹೇಳ್ತೇವೆ. ಷಡೈಶ್ವರ್ಯಗಳು ಈ ಒಂದು ಏನು ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ, ವೈರಾಗ್ಯ, ಪರಮ ವೈರಾಗ್ಯ, ಇವುಗಳ ಹಿಂದೆ ನಾವು ಪರಮವನ್ನ ಹಚ್ಚಬಹುದು.
ಪರಮ ಸಂಪತ್ತನ್ನ ಹೊಂದಿರುವಂತವನು, ಪರಮ ಶಕ್ತಿಯನ್ನ ಹೊಂದಿರುವಂತವನು. ನಾವು ಕೇವಲ ಹೇಳ್ತೇವೆ ಇಲ್ಲಿ ಸಂಪೂರ್ಣ ಸಂಪತ್ತು, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ವೈರಾಗ್ಯ. ಸಂಪೂರ್ಣ ಅಂತ ಹೇಳಿದಾಗ ಅದರ ಅರ್ಥನೇ ಪರಮ, ಅಂದ್ರೆ ಎಲ್ಲದಕ್ಕಿಂತ ಉನ್ನವಾಗಿದ್ದಂಥದ್ದು. ಸಂಪೂರ್ಣ ಸಂಪತ್ತು, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ವೈರಾಗ್ಯ, ಇವೆಲ್ಲವೂ ಕೂಡ ಅವನಲ್ಲಿದೆ ಅಂತ ಹೇಳೋದೆ ಈ ಪರಮ ಅನ್ನುವಂತಹ ಪದ ಇಲ್ಲಿ ನಮ್ಗೆ ಸೂಚಿಸುತ್ತೆ. ಇನ್ನು ಉಪನಿಷತ್ತಲ್ಲೂ ಕೂಡ ಹೇಳ್ತಾರೆ. ಇದರ ಉಲ್ಲೇಖ ನಮಗೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೂಡ ಕಾಣ್ತೇವೆ. ಮತ್ತೆ ಶ್ರೀಮದ್ ಭಾಗವತಂದಲ್ಲಿ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್ ಅಂತ. ಇದರ ಅರ್ಥ ಎಲ್ಲ ಜಾಗೃತ ಜೀವಿಗಳಲ್ಲಿ ಒಂದು ಪ್ರಜ್ಞೆ ಇರುತ್ತೆ. ಇದು ಎಲ್ಲ ಅಸಂಖ್ಯಾತ ಅಗತ್ಯಗಳನ್ನ ಒದಗಿಸುತ್ತೆ ಅಂತ ಹೇಳಿ. ಎಲ್ಲ ಜೀವಿಗಳಿಗೂ ಕೂಡ ಪ್ರಜ್ಞೆ ಇದೆ, ಪ್ರಜ್ಞೆ ಇಲ್ಲ ಅಂತ ಇಲ್ಲ, ಆ ಪ್ರಜ್ಞೆ ಇದ್ದೇ ಇರುತ್ತೆ. ಅದನ್ನ ನಾವು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳುತ್ತೆ. ಹೀಗೆ ಆ ಜಾಗೃತವಾದಂತಹ ಪ್ರಜ್ಞೆಗೆ ಅಗತ್ಯತೆಗಳನ್ನ ಒದಗಿಸಿಕೊಡೋದೇ ಈ ಒಂದು ಪರಮ ಅನ್ನುವಂತಹ ಭಗವಂತ, ಪರಮ ಪ್ರಜ್ಞೆ, ಅದು ಭಗವಂತನದ್ದು ಅಂತ ಹೇಳ್ತಾರೆ. ಇದು ಪರಮ ಅನ್ನುವಂತಹ ಪದದ ಡೆಫಿನೇಷನ್. ಈಗ ಕೃಷ್ಣ ಈಶ್ವರ ಪರಮ ಕೃಷ್ಣ, ಕೃಷ್ಣನೇ ಈ ಈಶ್ವರ, ಕೃಷ್ಣನೇ ಈ ಪರಮ ಅಂತ ಬ್ರಹ್ಮ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕೃಷ್ಣ ಅನ್ನುವಂತಹ ಪದದ ಅರ್ಥವನ್ನ ನೋಡೋಣ. ಕೃಷ್ಣ ಅಂತಂದ್ರೆ ಈ ಇದ್ರ ಸಂಸ್ಕೃತದಲ್ಲಿ ಹೇಳ್ತಾರೆ ಕೃಷ್ಣ ಅನ್ನೋದಕ್ಕೆ ಡೆಫಿನೇಷನ್ ಕರ್ಷಯತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಕರ್ಷಯತಿ ಇತಿ ಕೃಷ್ಣ. ಕರ್ಷಯತಿ ಅಂತಂದ್ರೆ ಆಕರ್ಷಿಸುವವ ಅಂತ, ಎಲ್ಲರನ್ನ ತನ್ನ ಕಡೆಗೆ ಸೆಳೆಯುವಂತವ ಅಂತ ಹೇಳ್ತಾರೆ. ಕರ್ಷಯತಿ ಅಂದ್ರೆ ತನ್ನ ಕಡೆಗೆ ಸೆಳೆಯುವ, ಆಕರ್ಷಿಸುವವನೇ ಕೃಷ್ಣ ಎಂದರ್ಥ. ಯಾರನ್ನ ಆಕರ್ಷಿಸ್ತಾನೆ? ತನ್ನ ಎಲ್ಲ ಜೀವಿಗಳನ್ನ, ತನ್ನ ಎಲ್ಲ ವಿಭಿನ್ನಾಂಶಗಳನ್ನ ಆಕರ್ಷಿಸುವವನೇ ಕೃಷ್ಣ ಅಂತ ಭಗವಂತ ಇಲ್ಲಿ ಬ್ರಹ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರನ್ನ ತನ್ನ ಕಡೆಗೆ ಸ್ವಾಭಾವಿಕವಾಗಿ ಸೆಳೆಯುವಂಥವನೇ ಕೃಷ್ಣ. ಹಾಗಾಗಿ ಇಲ್ಲಿ ಸಂಸ್ಕೃತದಲ್ಲಿ ಇದಕ್ಕೆ ಶಬ್ದಕ್ಕೆ ಒಂದು ಮೂಲ ಧಾತುವನ್ನು ಕೂಡ ಕೊಡ್ತಾರೆ, ಕೃಷ್ ಅಂತ ಹೇಳಿ. ಬಹಳಷ್ಟು ಕಡೆ ಕೃಷ್ಣನನ್ನ ಕೃಷ್ಣ ಅಂತಾನೂ ಕರೆಯಲ್ಲ, ಕೆಲವೊಬ್ರು ಕೃಷ್ ಅಂತಾರೆ, ಗೊತ್ತಿದೆಯಾ? ಕೆಲವೊಂದ್ ಕಡೆ ಕೃಷ್ ಅಂತ ಕರೀತಾರೆ. ಇದು ಸಂಸ್ಕೃತದ ಪದ ಕೃಷ್, ಆ ಸಂಸ್ಕೃತ ಧಾತುವಿನಿಂದ ಬಂದಂಥದ್ದು ಇದು. ಕೃಷ್ ಅಂದರೆ ಸೆಳೆಯುವುದು ಅಂತ ಅರ್ಥ, ಅಥವಾ ಆಕರ್ಷಿಸುವುದು ಅಂತ ಅರ್ಥ. ಅದಕ್ಕಾಗಿ ಇದಕ್ಕೆ ಕರ್ಷಯತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಈ ಕೃಷ್ಣ ಅನ್ನೋದಕ್ಕೆ ಈಗಾಗಲೇ ಹೇಳಿರೋ ಹಾಗೆ ಷಡೈಶ್ವರ್ಯ ಸಂಪೂರ್ಣ ಇವನು ಕೃಷ್ಣ. ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಇದನ್ನ. ಏನಂತ ಹೇಳಲಾಗಿದೆ? ಈ ವಿಷ್ಣು ಪುರಾಣದಲ್ಲಿ 6ನೇ ಒಂದು ಸ್ಕಂದದ 5ನೇ ಅಧ್ಯಾಯದಲ್ಲಿ ಬರುತ್ತೆ. ಮತ್ತೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಕೂಡ ನಾವು ಕಾಣ್ತೇವೆ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಇದೇ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗ ಇತಿರನ್ನ ಅಂತ ಹೇಳಿ ಭಗ ಅಂತ ಹೇಳ್ತಾರೆ ಇಲ್ಲಿ. ಇದಕ್ಕೆ ಇವರು ವೇದವ್ಯಾಸರ ತಂದೆಯವರು ಈ 6 ಭಗಗಳನ್ನ ನಮ್ಗೆ ತಿಳಿಸಿದ್ದಾರೆ. ಭಗವಾನ್ ಅನ್ನುವಂತಹ ಪದದ ವಿವರಣೆಯನ್ನ ಪರಾಶರ ಮುನಿಗಳು ಅಂತ ಹೇಳ್ತೇವೆ, ಈ ವೇದವ್ಯಾಸರ ತಂದೆ. ಆ ಪರಾಶರ ಮುನಿಗಳು ಇದಕ್ಕೆ ಒಂದು ಡೆಫಿನೇಷನ್ ಅನ್ನ, ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಆ 6 ಭಗಗಳನ್ನ ತಿಳಿಸಿದ್ದಾರೆ. ಆ 6 ಭಗಗಳನ್ನ ಹೊಂದಿದವನೇ ಭಗವಾನ್ ಅನ್ನೋದನ್ನ ಇಲ್ಲಿ ಅವರು ತಿಳಿಸ್ತಾರೆ. ಮತ್ತೆ ಈ ಒಂದು ವ್ಯಾಖ್ಯಾನವನ್ನ ಬರೆದಂತಹ ಸರಸ್ವತಿ ಠಾಕೂರರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಭಗವಂತನನ್ನ ಅವರು ವಿಶೇಷವಾಗಿ ತಿಳಿಸಿದ್ದಾರೆ. ಸರಸ್ವತಿ ಠಾಕೂರರು ಏನಂತ, ಶಿಲಾ ಸರಸ್ವತಿ ಠಾಕೂರರು ಏನ್ ಹೇಳ್ತಾರೆ ಅಂದ್ರೆ, ಭಗವಂತನನ್ನ ನೋಡ್ಲಿಕ್ಕೆ ನೀವು ಪ್ರಯತ್ನ ಪಡಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವು ಪ್ರಯತ್ನ ಪಟ್ರೆ ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀವು ನಿಮ್ಮ ದೇಹ ಚರ್ಮ ಪಂಚಭೂತಗಳಿಂದ ಆಗಿರುವಂತದ್ದು, ಚರ್ಮ ಚಕ್ಷುವಿನಿಂದ ನಮ್ಗೆ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಏನ್ ಪ್ರಯತ್ನ ಮಾಡ್ಬೇಕು? ಇಲ್ಲಿ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾ ಇರುವಂತದ್ದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನನಗೆ ತುಂಬಾ ಇಷ್ಟ ಆಗಿದೆ ಇದು. ಭಗವಂತನನ್ನ ಇನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಬೇಡ, ಸ್ವತಃ ಕೃಷ್ಣ ನಿಮ್ಮ ಸೇವೆಗೆ ಮೆಚ್ಚಿ ನಿಮ್ಮನ್ನ ನೋಡುವ ಹಾಗೆ
ನೀವು ಮಾಡ್ಕೊಳ್ಬೇಕು ಅಂತ, ಅಷ್ಟು ನೀವು ಭಕ್ತಿಯನ್ನ ಮಾಡ್ಬೇಕು. ಸ್ವತಃ ಭಗವಂತನೇ ಬಂದು ನಿಮ್ಮನ್ನ ನೋಡೋ ಹಾಗೆ ನೀವು ಮಾಡ್ಬೇಕು ಅಂತ. ಯಾಕಂದ್ರೆ ಭಗವಂತನಿಗೆ ಆ ನೋಡೋ ಶಕ್ತಿ ಇದೆ, ನಮ್ಮನ್ನ ನೋಡುವಂತ ಶಕ್ತಿ. ಆದ್ರೆ ನಮಗೇನ್ ಭಗವಂತನನ್ನ ನೋಡುವಂತ ಶಕ್ತಿ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ ಶ್ರೀಲ ಭಕ್ತಿ ವಿನೋದ್ ಠಾಕೂರರು, ಸರಸ್ವತಿ ಠಾಕೂರರು, ಏನು ಅಂದ್ರೆ ಭಗವಂತನನ್ನ ಕಣ್ಣಿನಿಂದ ನಮಗೆ ನೋಡ್ಲಿಕ್ಕಾಗಲ್ಲ, ಕಿವಿಯಿಂದ ನೋಡಬಹುದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಈ ಎಷ್ಟೊಂದು ಗೋಸ್ವಾಮಿಗಳನ್ನ ನಾವು ಕೇಳಿದೀವಿ. ಕೃಷ್ಣ ಇವರು ಯಾರು ರೂಪ ಗೋಸ್ವಾಮಿ ಅವರು, ಮತ್ತೆ ಈ ರಘುನಾಥ ದಾಸ್ ಗೋಸ್ವಾಮಿ ಅವರು, ಅಂದ್ರೆ ಎಲ್ಲ ಗೋಸ್ವಾಮಿಗಳನ್ನ ನೀವು ನೋಡ್ಬಹುದು. ರೂಪ ಗೋಸ್ವಾಮಿಗಳು, ಈ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಧ್ಯಾನದಲ್ಲಿ ಭಗವಂತನನ್ನ ಕಂಡ್ರಂತೆ. ಆದ್ರೆ ಹೇಗೆ ಅವರು ಅವರ ಲೀಲೆಗಳನ್ನ ಕೇಳಿ 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 ಭಗವಂತನ ಅಪ್ರಕಟವಾದಂತಹ ಲೀಲೆಗಳನ್ನ ನೋಡಿದ್ರಂತೆ ಅವರು. ಭಗವಂತನ ಅಪ್ರಕಟ ಲೀಲೆ ಏನಿದು? ಪ್ರಕಟ ಲೀಲೆ, ಅಪ್ರಕಟ. ಭಗವಂತನದ್ದು 2 ತರದ ಲೀಲೆಗಳಿರುತ್ತೆ. ಒಂದು ಪ್ರಕಟ ಲೀಲೆ, ಇನ್ನೊಂದು ಅಪ್ರಕಟ ಲೀಲೆ. ಪ್ರಕಟ ಲೀಲೆ ಅಂದ್ರೆ ವ್ಯಕ್ತವಾದಂತಹ ಲೀಲೆ, ಅಪ್ರಕಟ ಲೀಲೆ ಅಂದ್ರೆ ಅವ್ಯಕ್ತವಾದಂತಹ ಲೀಲೆ. ಈ ಪ್ರಕಟ ಲೀಲೆ ಅಂದ್ರೆ ನಮ್ಗೆ ಮುಂದೆ ತೋರಿಸಿದಾಗ ಮಾತ್ರ ಕಾಣಿಸುತ್ತೆ, ಪ್ರತ್ಯಕ್ಷ ಲೀಲೆ ಅಂತ ಹೇಳ್ತಾರೆ. ಈ ಈ ಚರ್ಮ ಚಕ್ಷುಗಳಿಗೆ ಯಾವ್ದು ಗೋಚರವಾಗುತ್ತೋ ಅವುಗಳನ್ನ ನಾವು ಪ್ರಕಟ ಲೀಲೆ ಅಂತ ಹೇಳ್ತೇವೆ. ಈ ಭೌತಿಕ ಇಂದ್ರಿಯಗಳಿಗೆ ಏನು ಗೋಚರವಾಗುತ್ತೋ ಅವೆಲ್ಲವೂ ಕೂಡ ಪ್ರಕಟ ಲೀಲೆಗಳು. ಇದು ನಾವು ಉದಾಹರಣೆಗೆ ಕೃಷ್ಣ 5,000 ವರ್ಷಗಳ ಹಿಂದೆ ವೃಂದಾವನದಲ್ಲಿ ಯಾವ ಲೀಲೆಗಳನ್ನ ಮಾಡಿದ್ವೋ ಅವೆಲ್ಲವೂ ಕೂಡ ಪ್ರಕಟವಾದಂತಹ ಲೀಲೆ. ಅಲ್ಲಿ ಎಲ್ಲರೂ ಗೋಪ ಬಾಲಕರು, ಗೋಪಿಕೆಯರು ಎಲ್ಲರೂ ಕೂಡ ಅವ್ರಿಗೆ ಪ್ರಕಟವಾದದ್ದು ಅದೆಲ್ಲವೂ ಕೂಡ. ಆದ್ರೆ ಇಲ್ಲಿವರೆಗೂ ಕೂಡ ನಾವು ಆ ಕೃಷ್ಣನ ಲೀಲೆಗಳನ್ನ ಆ ವೃಂದಾವನದಲ್ಲಿ ಕಾಣ್ತೇವೆ, ಮಧುರೆಯಲ್ಲೇ ಕಾಣ್ತೇವೆ. ಅದನ್ನ ನಾವು ಅನುಭವ ಮಾಡ್ಬೋದು, ಅಲ್ಲಿ ಹೋದವರಿಗೆ ಆ ಅನುಭವ ಆಗುತ್ತೆ. ಅವುಗಳಿಗೆ ಏನಂತ ಹೇಳ್ತೇವೆ ನಾವು? ಅಪ್ರಕಟ ಲೀಲೆ ಅಂತ ಹೇಳ್ತೇವೆ. ಯಾಕಂದ್ರೆ ಈ ಶ್ರೀಲ ರೂಪ ಗೋಸ್ವಾಮಿ ಅವರು ಮತ್ತೆ ಇವರು ರಘುನಾಥ್ ದಾಸ್ ಗೋಸ್ವಾಮಿ ಅವರು, ಇವರಿಗೆ ಅನುಭವ ಆಗ್ತಿತ್ತಂತೆ ಅಪ್ರಕಟವಾದಂತಹ ಲೀಲೆಗಳು. ಅದು ಮುಂದೆ ನಿಮ್ಗೆ ಮುಂದಿನ ಶ್ಲೋಕಗಳಲ್ಲಿ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೇನೆ, ಹೇಗೆ ಅವರಿಗೆ ಅದರ ಅನುಭವ ಆಯಿತು ಅನ್ನೋದನ್ನ. ಹೀಗೆ ಕೃಷ್ಣನ ಒಂದು ಏನು ಅವರು ಈ ಭೂಮಿಯನ್ನ ತೊರೆದು ಹೋದ್ಮೇಲೂ ಕೂಡ ಅವರ ಲೀಲೆಗಳನ್ನ ನಾವು ನೋಡ್ತೇವೆ ಇನ್ನೂ ಕೂಡ. ಅವೆಲ್ಲವೂ ಕೂಡ ಅಪ್ರಕಟವಾದಂತಹ ಲೀಲೆಗಳು. ವೃಂದಾವನದಲ್ಲಿ ಇಲ್ಲಿಗೂ ಕೂಡ ನಾವು ಕೃಷ್ಣನ ಅಪ್ರಕಟ ಲೀಲೆಗಳನ್ನ ನೋಡ್ತೇವೆ. ಮತ್ತೆ ಈ ಎಲ್ಲ ಗೋಸ್ವಾಮಿಗಳು ಕೂಡ ಅದರ ಅನುಭವವನ್ನ ಕಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಕೃಷ್ಣ ಅನ್ನುವಂತಹ ಪದ ಏನಿದೆ, ಕಣ್ಣಿನಿಂದ ಅಲ್ಲ, ನಾವು ಕಿವಿಯಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಕಿವಿಯಿಂದ ಆಕ್ಚುಲಿ ಕೇಳಿ ಬರ್ಲಿಕ್ಕೆ ಮಾತ್ರ ಸಾಧ್ಯ, ಆದ್ರೆ ಕಿವಿಯಿಂದ ಕೇಳಿ ನಾವು ಅದನ್ನ ಅನುಭವಿಸಬಹುದು. ನಾವು ಅದನ್ನ ಅದೇ ತರ ನಾವು ಆ ಭಗವಂತನ ಜೊತೆಗೆ ಲೀಲೆಗಳನ್ನ ಅನುಭವ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅನುಭವ ಯಾವಾಗ ಆಗುತ್ತೋ ಅವಾಗ ನಮ್ಗೆ ಅನುಭವ ಬರುತ್ತೆ ಅಂತ ಹೇಳಿ ಅನುಭವ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹೀಗೆ ಇದರ ಒಟ್ಟು ಕೃಷ್ಣನ ಒಂದು ಈ ಪದದ ಒಂದು ಅರ್ಥ ನಾವು ತಿಳ್ಕೊಂಡ್ವಿ. ಹೇಳ್ತಾ ಹೋದ್ರೆ ಹಾಗೆ ತುಂಬಾ ಇದೆ. ಯಾಕಂದ್ರೆ ಇದೊಂದು ದಿವ್ಯವಾದಂತಹ ಶರೀರ ಭಗವಂತನದ್ದು. ಅದು ನಮ್ಗೆ ಗೋಚರ ಆಗೋದಿಲ್ಲ ನಮ್ಮ ಚರ್ಮಚಕ್ಷುಗಳಿಗೆ. ಅದಕ್ಕಾಗಿ ಅಭಿನ್ನತ್ವಂ ನಾಮನಾಮಃ ಅಂತ ಹೇಳ್ತಾರೆ. ಗೋಚರವಾಗದೇ ಇರುವಂತದ್ದನ್ನ ನಾವು ಕೃಷ್ಣನಿಗೂ ಮತ್ತೆ ಅವನ ಹೆಸರಿಗೂ ಕೂಡ ವ್ಯತ್ಯಾಸ ಇಲ್ಲ. ಅದಕ್ಕಾಗಿ ನಾವು ಆ ಹೆಸರಿನ ರೂಪದಲ್ಲಿ ಭಗವಂತನನ್ನ ಕಾಣ್ಲಿಕ್ಕೆ ಮುಂದಾಗ್ತೇವೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಸಮಯ ತಗೊಳ್ಬಹುದು ಇವತ್ತಿಗೆ, ಸಹಕರಿಸಿ ಎಲ್ರು. ಮುಂದೆ ಇರುವಂತದ್ದು ಸಚ್ಚಿತ್ ಆನಂದ ವಿಗ್ರಹ. ಕೇವಲ ಒಂದೇ ಶ್ಲೋಕ ಆಗಬಹುದು ಇವತ್ತಿಗೆ. ಓದ್ಲಿಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿದ್ದೆ, ಕ್ಷಮಿಸಿ ಮಾತಾಜಿಗಳಿಗೆ. ನಾನು ನೆಕ್ಸ್ಟ್ ಶ್ಲೋಕ ನಾಳೆಗೆ ನೀವು ಯಾರ್ಯಾರಿದ್ದೀರೋ ಅವರು ನೀವು ಹೇಳ್ಬಹುದು. ಯಾರು? ಉಮಾದೇವಿ ಮಾತಾಜಿ, ವೀಣಾ ಮಾತಾಜಿ, ಆಶಾ ಮಾತಾಜಿ, ಶಿವಶಂಕರ್ ಪ್ರಭು. ಸತ್ ಚಿತ್ ಆನಂದ ವಿಗ್ರಹ ಅಂತ ಹೇಳ್ತಾರೆ. ಇಲ್ಲಿ ಸತ್ ಅನ್ನೋದು ನಿಮ್ಗೆ ಗೊತ್ತು. ಸತ್ ಅಂತಂದ್ರೆ ಶಾಶ್ವತವಾದದ್ದು, ಅಸತ್ ಅಂತಂದ್ರೆ ಅಶಾಶ್ವತವಾದದ್ದು. ಈ ನಾವೆಲ್ಲರೂ ಕೂಡ ಅಸತ್, ಭಗವಂತನದ್ದು ಸತ್. ಇಲ್ಲಿ ಸತ್ ಅಂತ ಇದೆ, ಅದು ಸತ್ ಆಗ್ಬೇಕು. ಆಮೇಲೆ ಭಗವಂತ ಚಿತ್ ಅಂತಂದ್ರೆ ಜ್ಞಾನಮಯವಾದದ್ದು. ಯಾಕೆ ಜ್ಞಾನಮಯವಾದದ್ದು ಅಂತಂದ್ರೆ ಅವನ ಇಂದ್ರಿಯ, ಅವನಿಗೆ ಏನು ಶರೀರ ಇದೆಯೋ ಅವನ ಶರೀರಕ್ಕೂ ಮತ್ತೆ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಎರಡು ಕೂಡ, ಶರೀರವೂ ಕೂಡ ಅವನು ಕೂಡ ಜ್ಞಾನಮಯವಾಗಿರುವಂಥದ್ದು. ಆನಂದ ಅಂದ್ರೆ ಸದಾ ಆನಂದಮಯವಾದದ್ದು.
ಹೀಗೆ ಅವನ ಶರೀರ, ಅವನ ವಿಗ್ರಹ ಸಚ್ಚಿತ್ತಾನಂದ ವಿಗ್ರಹ ಅಂತ ಹೇಳಲಿಕ್ಕೆ ಕಾರಣ ಅವನ ರೂಪ. ವಿಗ್ರಹ ಅಂತಂದ್ರೆ ರೂಪ. ಅವನ ರೂಪ ಶಾಶ್ವತವಾಗಿದೆ, ಯಾವುದೇ ರೂಪಾಂತರಗಳಿಲ್ಲ, ಯಾವುದೇ ಒಂದು ಈ ಜನ್ಮ ಮೃತ್ಯು ಜರಾ ವ್ಯಾಧಿಗಳಿಗೆ ಸೀಮಿತವಾಗಿಲ್ಲ. ಮತ್ತೆ ಅವನು ಜ್ಞಾನರೂಪಿಯಾಗಿರುವಂಥವನು, ಮತ್ತೆ ಸದಾ ಆನಂದಮಯವಾಗಿರುವಂಥವನು ಅವನ ಒಂದು ರೂಪ. ಇದಕ್ಕೆ ನಾವು ನಮ್ಮ ರೂಪವನ್ನು ಹೋಲಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಅಸತ್, ಅಚಿತ್, ಮತ್ತೆ ಯಾವುದು ಇಲ್ಲಿ ಆ ಆನಂದ ಅಂತ ಅಂದಾಗ ನಮ್ಗೆ ಇಲ್ಲಿ ಈ ಒಂದು ಸುಖ ದುಃಖಗಳಿಂದ ಕೂಡಿರುವಂಥದ್ದು ನಮ್ದು. ಇದು ಅಶಾಶ್ವತ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ, ನಮ್ಮ ಒಂದು ಸುಖ. ಹೀಗೆ ಇದರ ಒಂದು ವ್ಯಾಖ್ಯಾನವನ್ನ ತಿಳ್ಕೊಳ್ಬಹುದು. ಇನ್ನೊಂದು ಕತೆ ಇದೆ, ಒಂದು ವೈದ್ಯ ಮತ್ತೆ ರೋಗಿಯ ಕುರಿತಾಗಿ. ಅದು ಸ್ವಲ್ಪ ಸಮಯ ತಗೊಳುತ್ತೆ, ನೋಡೋಣ. ನಾನು ನಿಮ್ಗೆ ಆಮೇಲೆ ಎಂಟಿಗೆ ಸಮಯ ಇದ್ರೆ ನಾನು ನಿಮ್ಗೆ ಹೇಳ್ತೇನೆ ಇದೇ ಸಚ್ಚಿತಾನಂದ ವಿಗ್ರಹದ ಕುರಿತಾಗಿ. ಇನ್ನೊಂದು ಅನಾದಿರಾದಿರ್ ಗೋವಿಂದ. ಇಲ್ಲಿ ನಮ್ಗೆ ಕಾಣುತ್ತೆ ಏನಂದ್ರೆ ಅನಾದಿರ್, ಆದಿ ಎರಡು ನೋಡಿದಾಗ ವಿರುದ್ಧ ಪದ ಕಾಣಿಸುತ್ತೆ ನಮ್ಗೆ. ಅನಾದಿ ಅಂದ್ರೆ ಏನ್ ಹೇಳ್ತೇವೆ, ಆರಂಭ ಇಲ್ಲದೆ ಇರುವಂತದ್ದು. ಇವನಿಗಿಂತ ಆದಿ ಯಾರು ಇಲ್ಲ ಅಂತ ಅನಾದಿ. ಆದಿ ಅಂತಂದ್ರೆ ಅವನು ಅನಾದಿನೂ ಕೂಡ ಆದಿನೂ ಕೂಡ. ಹೇಗೆ ಈ ಇದ್ರಲ್ಲಿ ಹೇಳ್ತಾರೆ, ಈಶೋಪನಿಷತ್ತಿನಲ್ಲಿ ಕೆಲವೊಂದು ಶ್ಲೋಕಗಳಿದೆ. ಏನಂದ್ರೆ ಅಂದ್ರೆ ಭಗವಂತ ಗೋಚರನು ಆಗ್ತಾನೆ. ಅಂದ್ರೆ ಶ್ಲೋಕ ತದ್ದೂರೇ ತದ್ವಂತಿಕೆ ಅಂತ ಇದೆ ನೋಡಿ, ನಿಮ್ಗೆ ಅದು ನೆನಪಾದ್ರೆ ನಮ್ಗೆ ನೆನ್ಪರ್ತಾ ಇಲ್ಲ ಆ ಶ್ಲೋಕ. ಓಕೆ, ತದ್ದೂರೇ ತದ್ವಂತಿಕೆ ಹೀಗೆ ಇದೆ. ಅಂದ್ರೆ ದೂರನೂ ಇದ್ದಾನೆ, ಸನಿಹನೂ ಇದ್ದಾನೆ, ಹೀಗೆ. ಸೊ ಅಲ್ಲಿನೂ ಕೂಡ ವಿರುದ್ಧವಾಗಿ ನಾವು ಪದವನ್ನ ಕಂಡಾಗ ಹೇಗೆ ಅವನು ಹತ್ತಿರದಲ್ಲಿ ಇದ್ದಾನೆ, ದೂರವಾಗಿಯೂ ಕೂಡ ಇದ್ದಾನೆ ಅನ್ನೋದು ನಮ್ಗೆ ಅಲ್ಲಿ ಸ್ವಲ್ಪ ಸಂಶಯ ಆಗುತ್ತೆ. ಹೀಗೆ ಆದಿನೂ ಹೇಗೆ ಅಂತ್ಯನೂ ಹೇಗೆ ಅನ್ನೋದು ನಮ್ಗೆ ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತೆ. ಅನಾದಿ ಅಂತಂದ್ರೆ ಇಲ್ಲಿ ಅವನಿಗೆ ಆರಂಭ ಇಲ್ಲ. ನಮ್ಗೆಲ್ರಿಗೂ ಕೂಡ ಆರಂಭ ಇದೆ. ನಾವೆಲ್ಲರೂ ಕೂಡ ತಂದೆ ತಾಯಿಯಿಂದ ಬಂದಿರುವಂತವ್ರು, ನಮ್ಮ ತಂದೆ ಅವರ ತಾಯಿ ತಂದೆಯಿಂದ ಬಂದಿರುವಂತವ್ರು, ಹೀಗೆ ಅವರ ತಂದೆ ತಾಯಿ ಅವರ ತಂದೆ ತಾಯಿಯಿಂದ ಬಂದಿರುವಂತವ್ರು. ನಮ್ಗೆ ಆದಿ ಅನ್ನೋದಿದೆ. ಆದ್ರೆ ಭಗವಂತನಿಗೆ ಇಂಥ ಯಾವುದೂ ಕೂಡ ಆದಿ ಇಲ್ಲ. ಅದಕ್ಕಾಗಿ ಪ್ರಪಿತಾಮಹ ಅಂತ ಕೂಡ ನಾವು ಭಗವದ್ಗೀತೆಯಲ್ಲ ಅಲ್ಲಿ ನೋಡ್ತೇವೆ. ಅದು ಮಂತ್ರ, 5ನೇ ಮಂತ್ರ. ತದ್ದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸಿ ಬಾಹ್ಯತಃ ಅಂತ ಹೇಳಿ. ಅಂದ್ರೆ ಭಗವಂತ ನಡೀತಾನೆ, ನಡೆಯೋದಿಲ್ಲ. ದೂರ ಅಂದ್ರೆ ಅವನು ದೂರದಲ್ಲಿದ್ದಾನೆ, ಮತ್ತೆ ತುಂಬಾ ಹತ್ತಿರದಲ್ಲಿಯೂ ಕೂಡ ಇದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ ಅಂತ ಹೇಳಿ ನಾವು ಈ ಒಂದು ಈಶೋಪನಿಷತ್ತಿನ 5ನೇ ಮಂತ್ರದಲ್ಲಿ ನಾವು ಕಾಣ್ತೇವೆ. ಅದು ನೆನಪು ಬರ್ತಾ ಇರ್ಲಿಲ್ಲ ನಮ್ಗೆ. ಹೀಗೆ ಆದಿ, ಆದಿ ಅಂದ್ರೆ ಎಲ್ಲರಿಗೂ ಕೂಡ ಆದಿ ಮೂಲ ಅವನೇ, ಎಲ್ಲರ ಮೂಲ ಅಂದ್ರೆ ಎಲ್ಲ ಜೀವಿಗಳ ಮೂಲ ಅವನೇ, ಈ ಭೌತಿಕ ಪ್ರಕೃತಿಯ ಮೂಲ ಅವನೇ. ಮತ್ತೆ ಈಗಾಗ್ಲೇ ನಾವು ಹೇಳಿರೋ ಹಾಗೆ ಬ್ರಹ್ಮನಿಗೆ ಮೂಲ ಗರ್ಭೋದಕಶಾಯ ವಿಷ್ಣು. ಆದ್ರೆ ಗರ್ಭೋದಕಶಾಯ ವಿಷ್ಣು ಯಾರು? ಗರ್ಭೋದಕಶಾಯ ವಿಷ್ಣುವಿಗೆ ಮೂಲ ಮಹಾವಿಷ್ಣು, ಮಹಾವಿಷ್ಣುವಿನಿಗೆ ಮೂಲ ಬಲರಾಮ, ಬಲರಾಮ್ಗೆ ಮೂಲ ಯಾರು? ಕೃಷ್ಣ. ಹೀಗೆ ಕಾರಣ ಕೃಷ್ಣನಿಗೆ ಮೂಲ ಯಾರು ಇಲ್ಲ, ಅವನೇ ಅನಾದಿ ಅಂತ, ಆರಂಭ ಇಲ್ಲದೆ ಇರುವಂತವನು ಅವನೇ, ಎಲ್ಲದರ ಮೂಲ ಅಂತ. ಅಂದ್ರೆ ಆರಂಭ ಅವನಿಂದ ಆಗತ್ತೆ, ಅವನೇ ಮೂಲ ಅಂತ ಹೇಳ್ತಾರೆ. ಸೊ ಅವನಿಗೆ ಯಾವುದೇ ಆರಂಭ ಅನ್ನೋದು ಇಲ್ಲ ಅಂತ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಗೋವಿಂದ, ಗೋವಿಂದ ಅನ್ನುವಂತಹ ಪದ ನಾವು ಈ ಗೋವರ್ಧನ ಬೆಟ್ಟದ ಒಂದು ಲೀಲೆಗಳನ್ನ ನೋಡಿದಾಗ ಕೃಷ್ಣನದ್ದು ಅಲ್ಲಿ ನಾವು ಕಾಣ್ತೇವೆ. 7 ದಿನಗಳವರೆಗೂ ಕೂಡ ಗೋವರ್ಧನ ಬೆಟ್ಟವನ್ನ ಹಿಡ್ಕೊಂಡು ನಿಂತಾಗ ಇಂದ್ರನಿಗೆ ಗೊತ್ತಾಯ್ತು, ಇನ್ನ ನನ್ನ ಒಂದು ಯಾವುದೇ ಶಕ್ತಿ ಇದನ್ನ ಮೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆವಾಗ ಇಂದ್ರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇವನೇ ಕೃಷ್ಣ ಎಲ್ಲದರ ಆದಿ ಅಂತ ಗೊತ್ತಾಗಿ ಅವನು ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳೋದೇ ಗೋವಿಂದ ಅಂತ ಹೇಳಿ. ಗೋವಿಂದ ಅನ್ನುವಂತಹ ಪದದಿಂದಾನೇ ಪ್ರಾರ್ಥನೆಯನ್ನ ಮಾಡ್ತಾನೆ ಇಂದ್ರ. ಹೀಗೆ ಗೋವಿಂದಕ್ಕೆ ನಾವು ಅರ್ಥವನ್ನ ನೋಡಿದಾಗ ಇಲ್ಲಿ ಶ್ರೀಲ ಪ್ರಭುಪಾದವರು ಮತ್ತೆ
ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಮ್ಗೆ ಇದ್ರ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳೋ ಹಾಗೆ ಗೋವಿಂದ, ಗೋ ಅಂತಂದ್ರೆ ಇಲ್ಲಿ ಹಸು ಆಗಿ ನಾವು ತಿಳ್ಕೊತೇವೆ. ಮತ್ತೆ ಗೋ ಅನ್ನೋದಕ್ಕೆ ಇನ್ನೊಂದು ಹೆಸರು ನಮ್ಮ ಇಂದ್ರಿಯಗಳು. ಮತ್ತೆ ಈ ಭೂಮಿಯನ್ನು ಕೂಡ ಗೋ ಅಂತ ಹೇಳ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಗೋವುಗಳಿಗೆ ಆನಂದವನ್ನ ನೀಡುವವನು. ಹೀಗೆ ಇಂದ್ರ ಆ ಕೃಷ್ಣನಿಗೆ ತನ್ನ ಯಾವಾಗ ಅವನ ಒಂದು ಶಕ್ತಿ ಏನಾಯ್ತು ಕುಂದಿತೋ, ಅವನ ಕೈಚಳಕ ಏನೋ ಅವನು ತೋರಿಸ್ಬೇಕು ಅಂತ ಇದ್ನೋ, ಅವನ ಶಕ್ತಿ ಅವನ ಮುಂದೆ ಕುಂಠಿತವಾಯ್ತೋ, ಆವಾಗ ಇವನೇ ಮೂಲ ಅಂತ ಹೇಳಿ ಗೊತ್ತಾಗಿ ಆವಾಗ ಅವನು ಏನ್ ಮಾಡ್ತಾನೆ, ಪ್ರಾರ್ಥನೆಯನ್ನ ಮಾಡುವಾಗ ಅವನು ಸುರಭಿ ಗೋವುಗಳ ಮೂಲಕ ಅವನಿಗೆ ಪ್ರಸನ್ನಗೊಳಿಸ್ಲಿಕ್ಕೆ ಬಯಸ್ತಾನಂತ ಇಂದ್ರ. ಅವಾಗ ಗೋವಿಂದ ಅಂತ ಹೇಳಿ ಅವನಿಗೆ ಆ ಒಂದು ಹೆಸರಿನ ಉಚ್ಚಾರವನ್ನ ಮಾಡ್ತಾನೆ. ಹೀಗೆ ಗೋವುಗಳಿಗೆ ಆನಂದವನ್ನ ನೀಡುವವ ಗೋವಿಂದ. ಎಲ್ಲ ಇಂದ್ರಿಯಗಳಿಗೂ ಆನಂದ ಪ್ರದಾನ ಮಾಡುವಂಥವನು ಗೋವಿಂದ. ಈ ಭೂಮಿಗೆ ಒಡೆಯನಾದಂಥವನು ಗೋವಿಂದ. ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗೆ ಕಾರಣ ಈ ಗೋವಿಂದ. ಎಲ್ಲದರ ಮೂಲನಾದವನು ಈ ಗೋವಿಂದ. ಅಹಂ ಅದಿರ್ ಹಿ ದೇವಾನಾಂ ಅಂತ ಹೇಳ್ತಾರೆ. ಅಹಂ ಅದಿರ್ ಹಿ ದೇವಾನಾಂ, ಕೃಷ್ಣನೇ ಹೇಳ್ತಾನೆ ಅಹಂ ಅದಿರ್ ಹಿ ದೇವಾನಾಂ. ಎಲ್ಲದರೂ ಕೂಡ ಆದಿಯೂ ಕೂಡ ನಾನೇ, ಅಹಂ ಆದಿ ಅಂತ ಹೇಳ್ತಾನೆ. ನಾನೇ ಆದಿಯಾಗಿದ್ದೇನೆ ಈ ಎಲ್ಲ ದೇವತೆಗಳಿಗೆ ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಕೃಷ್ಣನೇ. ಅಂದ್ರೆ ಅದೇ ಗೋವಿಂದ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಏನ್ ಹೇಳ್ತಾರೆ ಇದರ ಕುರಿತಾಗಿ ಅಂದ್ರೆ, ಈ ಗೋವಿಂದ ಏನ್ ಮಾಡ್ತೇನೆ, ತನ್ನ ವೈವಿಧ್ಯಮಯವಾದಂತಹ ಲೀಲೆಗಳಲ್ಲಿ ಈ ಲೀಲೆಗಳಲ್ಲಿ ಅವನೇ ಯಜಮಾನ ಅಂತ ಹೇಳ್ತಾರೆ. ಮತ್ತೆ ಎಲ್ರಿಗೂ ದೃಷ್ಟಿಗೋಚರವಾಗುವಂಥವನು ಅಂದ್ರೆ ಅವನ ಲೀಲೆಗಳಲ್ಲಿ ಅವನೇ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ದಿವ್ಯ ಗೋಪ ಬಾಲಕರು ಅಂತ ಹೇಳ್ತೇವೆ. ವೃಂದಾವನದಲ್ಲಿ ಇರುವಂತವ್ರೆಲ್ರನ್ನು ಕೂಡ ಹಿಂದಿನ ಕರ್ಮಗಳ ಆಧಾರದ ಮೇಲೆ, ಈಗಾಗಲೇ ನಿಮ್ಗೆಲ್ಲ ಗೊತ್ತು ಗೋಪ ಬಾಲಕರು ಯಾರು, ಈ ಗೋಪಿಕೆಯರು ಯಾರು ಅಂತ ಹೇಳಿ. ಅವನ ಹಿಂದಿನ ಒಂದು ಲೀಲೆಗಳಲ್ಲಿ, ಅವನ ಈ ಒಂದು ತ್ರೇತಾಯುಗದ ಲೀಲೆಗಳಲ್ಲಿ, ದಂಡಕಾರಣ್ಯದಲ್ಲಿ ರಾಮಚಂದ್ರ ಸೀತೆಯ ಸನ್ನಿಧಿಯಲ್ಲಿ ಸೀತಾಮಾತೆ ಒಂದು ಸೇವೆಯನ್ನ ಸಲ್ಲಿಸ್ತಾ ಇರುವಾಗ ದಂಡಕಾರಣ್ಯದಲ್ಲಿ ಇರುವಂತಹ ಋಷಿಮುನಿಗಳು ಏನು ಮಾಡ್ತಾರೆ, ಆ ಒಂದು ಸೇವೆಯನ್ನ ನೋಡಿ ನಾವು ಕೂಡ ಹೀಗೆ ಸೇವೆ ಮಾಡ್ಬೇಕು ಭಗವಂತನದು ಅಂತ ಇಚ್ಛೆ ಪಟ್ಟು ನಾವು ಕೂಡ ಹೀಗೆ ಸೇವೆ ಮಾಡ್ತೀವಿ, ನಿಮ್ಮ ಸನ್ನಿಧಿಗೆ ಕರ್ಕೊಳ್ಳಿ ಅಂತ ಹೇಳಿದಾಗ, ನಾನು ಮರ್ಯಾದಾ ಪುರುಷೋತ್ತಮ, ತ್ರೇತಾಯುಗದಲ್ಲಿ ನಾನು ಮರ್ಯಾದಾ ಪುರುಷೋತ್ತಮನಾಗಿ ಬಂದಿದ್ದೇನೆ, ಮತ್ತೆ ಮುಂದೆ ನಾನು ದ್ವಾಪರ ಯುಗದಲ್ಲಿ ಪೂರ್ಣ ಪುರುಷೋತ್ತಮನಾಗಿ ನಾನು ಬರ್ತೇನೆ, ಆವಾಗ ನೀವು ನನ್ನ ಗೋಪಿಕೆಯರಾಗಬಹುದು ಅಂತ ಹೇಳಿ ಅವರಿಗೆ ವರವನ್ನ ಕೊಟ್ಟಿರ್ತಾನೆ. ಅದಕ್ಕಾಗಿಯೇ ಇವರೆಲ್ಲರೂ ಕೂಡ ಗೋಪಿಕೆಯ ರೂಪದಲ್ಲಿ ಅವಾಗ ಬಂದಿರುವಂತವ್ರು. ಸೊ ಆ ಎಲ್ಲ ಗೋಪ ಬಾಲಕರ ಒಡೆಯ ಅವನೇ, ಗೋಪಿಕೆಯರ ಒಡೆಯ ಅವನೇ, ಗೋಕುಲದ ಯಜಮಾನ ಕೂಡ ಅವನೇ. ಈ ಭೂಮಂಡಲದಲ್ಲಿರುವಂತಹ ಗೋಕುಲ ಯಾಕೆ ಶಿಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಭೂಮಂಡಲದಲ್ಲಿರುವಂತಹ ಗೋಕುಲ ಅಂತ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಇದೆ. ಗೋಕುಲ, ಈ ಲೋಕ ಭಗವಂತನದ್ದು ಎರಡು ಥರನಾದಂತಹ ಭಾಗಗಳಿದೆ. ಈ ಒಂದು ಏನ್ ಹೇಳ್ತೇವೆ ಇದಕ್ಕೆ, ಪರವ್ಯೋಮ ಅಂತ ಹೇಳ್ತೇವೆ. ಪರವ್ಯೋಮ ಅಥವಾ ಮಹಾವೈಕುಂಠ ಅಂತ ಕರೀತಾರೆ, ಅಥವಾ ನಾವು ಆಧ್ಯಾತ್ಮಿಕ ಜಗತ್ತು ಅಂತಾನು ಕೂಡ ಕರಿಬಹುದು ಇದಕ್ಕೆ. ಪರವ್ಯೋಮ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತನ್ನ ಈ ಪರವ್ಯೋಮವನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಗೋಲೋಕ ವೃಂದಾವನ, ಇನ್ನೊಂದು ಯಾವುದು ಗೋಕುಲ ವೃಂದಾವನ ಅಂತ ಹೇಳ್ತೇವೆ. ಇದಕ್ಕೆ ನಾವು ಗೋಲೋಕ ವೃಂದಾವನ ಮೇಲಿನ ಸ್ತರದಲ್ಲಿದೆ, ಈ ಗೋಕುಲ ವೃಂದಾವನ ಕೆಳ ಸ್ತರದಲ್ಲಿದೆ. ಈ ಗೋಲೋಕ ವೃಂದಾವನವನ್ನ ಮಾಧುರ್ಯ ಪ್ರಧಾನ ಧಾಮ ಅಂತ ಕರೀತಾರೆ. ಮಾಧುರ್ಯ ಪ್ರಧಾನ ಧಾಮ ಈಗಾಗಲೇ ಗೊತ್ತು ನಿಮ್ಗೆ. ಮಾಧುರ್ಯ ಭಾವದಲ್ಲಿ ಕೃಷ್ಣನ ಲೀಲೆಗಳನ್ನ ನಾವು ನೋಡುವಂಥದ್ದು ಮಾಧುರ್ಯ ಪ್ರಧಾನವಾದದ್ದು, ಮಾಧುರ್ಯತೆ ಹೆಚ್ಚಾಗಿ ಅಲ್ಲಿ ಇದೆ. ಮತ್ತೆ ಈ ಗೋಕುಲ ವೃಂದಾವನ ಅಂತ ಏನ್ ಹೇಳ್ತೇವೆ, ಇದು ಐಶ್ವರ್ಯ ಪ್ರಧಾನವಾದಂತಹ ಒಂದು ಧಾಮ. ಐಶ್ವರ್ಯ ಪ್ರಧಾನವಾದಂತಹ ಧಾಮ ಎಲ್ಲಿದೆ, ಈ ಕೆಳಸ್ತರ ಅಂತ ಹೇಳಿ ಕೆಳ ಭಾಗ ಅಂತ ಹೇಳಿದಾಗ, ಮೇಲೆ ಗೋಲೋಕ ಇದ್ರೆ ಕೆಳಗೆ ಇದು ಭೂಮಿಯಲ್ಲಿ ಇರುವಂತಹದ್ದು ಈ ಒಂದು ಐಶ್ವರ್ಯ ಪ್ರಧಾನವಾದಂತಹ ಧಾಮ. ಈ ಗೋಕುಲ ಐಶ್ವರ್ಯ ಪ್ರಧಾನ. ಯಾಕೆ ಐಶ್ವರ್ಯ ಪ್ರಧಾನ ಅಂತ ಹೇಳ್ತಾರಂತಂದ್ರೆ, ಈ ಭೂಮಿಯಲ್ಲಿ ಇರುವಂತಹ ಜೀವಿಗಳಿಗೆ
ಭಗವಂತನನ್ನ ಕಾಣ್ಲಿಕ್ಕೆ, ಭಗವಂತನ ಲೀಲೆಯನ್ನ ನೋಡ್ಲಿಕ್ಕೆ ಪ್ರಾಶಸ್ತ್ಯತೆಯನ್ನ ಮಾಡಿಕೊಟ್ಟದ್ದು ಈ ಒಂದು ಧಾಮ. ಈಗ ಮಥುರೆ ಆಗಿರ್ಬೋದು, ದ್ವಾರಕೆ ಆಗಿರ್ಬೋದು, ವೃಂದಾವನ ಆಗಿರ್ಬೋದು. ಅಲ್ಲಿ ಈಗ ಒಬ್ಬ PM ದೊಡ್ಡ ದೊಡ್ಡ ಸ್ಥಳಗಳಿಗೆ ಹೋಗ್ತಾರೆ. ಅದೇ ಒಂದು ಚಿಕ್ಕದಾದಂತಹ ಒಂದು ಧಾಮಕ್ಕೆ ಅಥವಾ ಒಂದು ಜಾಗಕ್ಕೆ ಬಂದು ಅಲ್ಲಿ ನಿಂತಾಗ ಏನಾಗುತ್ತೆ ಅವರಿಗೆ ಒಂದು ಅದು ಆಶ್ಚರ್ಯಕರವಾಗಿ ಆಶ್ಚರ್ಯವನ್ನ ತಂದುಕೊಡುವಂತಹ ವಿಷಯ. ಹೀಗೆ ಭಗವಂತ ಗೋಲೋಕದಲ್ಲಿ ಮಾಧುರ್ಯ ರಸದಲ್ಲಿ ಮಾಧುರ್ಯ ಪ್ರಧಾನವಾಗಿ ಅವನು ಲೀಲೆಗಳನ್ನ ಮಾಡುವಂಥವನು. ಭೌತಿಕ ಜಗತ್ತಿನಲ್ಲಿ ಬಂದು ಅವನು ಲೀಲೆಗಳನ್ನ ಮಾಡಿದಾಗ ಅದು ಐಶ್ವರ್ಯ ಪ್ರಧಾನವಾದಂತಹ ಧಾಮ. ಅದಕ್ಕಾಗಿ ಅದಕ್ಕೆ ಗೋಕುಲ ವೃಂದಾವನ ಅಂತ ಕರೀತಾರೆ. ಹೀಗೆ ಮಥುರೆ, ದ್ವಾರಕೆ, ವೃಂದಾವನ ಇದಕ್ಕೆಲ್ಲ ಗೋಕುಲ ವೃಂದಾವನ ಅಂತ ಕರೀತಾರೆ. ಹೀಗೆ ಈ ಜಗತ್ತಿಗೆ ಅವನು ಬಂದಾಗ ಗೋಕುಲ ಅನ್ನುವಂತ ಹೆಸರಿನಿಂದ ಅವನು ಏನ್ ಮಾಡ್ತಾನೆ, ರೂಪವನ್ನ ತಾಳ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಈಗಾಗಲೇ ಹೇಳಿರುವಂತದ್ದು ಇದು ಕೃಷ್ಣ ಲೀಲೆ, ಪ್ರಕಟ ಲೀಲೆ, ಅಪ್ರಕಟ ಲೀಲೆ ಅಂತ ಏನ್ ಹೇಳ್ತೀವಲ್ಲ ನಾವು, ಅದು ಕೂಡ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಈ ಗೋವಿಂದ ಅನ್ನುವಂತಹ ಪದಕ್ಕೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಭೂಮಂಡಲದ ಗೋಕುಲ ಅಂತ ಹೇಳ್ತಾರೆ. ಗೋಕುಲ ಮೇಲೆ ಇರೋದು ಗೋಲೋಕ, ಕೆಳಗಡೆ ಭೂಮಿಯಲ್ಲಿರುವಂತದ್ದು ಗೋಕುಲ ಅಂತ ಹೇಳಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ. ಅದಕ್ಕಾಗಿ ಭೂಮಂಡಲದ ಗೋಕುಲದ ಒಂದು ಯಜಮಾನನಾಗಿದ್ದಾನೆ ಈ ಗೋವಿಂದ ಅಂತ ಹೇಳ್ತಾರೆ. ಮತ್ತೆ ಗೋಪಿಕಾ ಸ್ತ್ರೀಯರ ಆರಾಧ್ಯ ದೇವತೆ ಅನ್ನೋದನ್ನ ಮತ್ತೆ ಇನ್ನ ಅವರು ಹೇಳ್ತಾರೆ. ಸೊ ಇದನ್ನ ನಾವು ನೋಡ್ಬೋದು. ಹೀಗೆ ಕೊನೆಯದಾಗಿರುವಂತದ್ದು ಸರ್ವ ಕಾರಣ ಕಾರಣಂ. ಸರ್ವ ಕಾರಣ ಕಾರಣಂ ಇದು ನಿಮ್ಗೆ ಸಾಮಾನ್ಯವಾಗಿ ತಿಳಿಯುತ್ತೆ, ಓದಿದ್ರು ಕೂಡ ಅರ್ಥ ಆಗುವಂತದ್ದು. ಸರ್ವ ಕಾರಣ ಕಾರಣಂ, ಸರ್ವ ಕಾರಣ, ಎಲ್ಲದರ ಎಲ್ಲ ಕಾರಣಕ್ಕೂ ಅವನೇ ಕಾರಣ, ಎಲ್ಲ ಕಾರಣಗಳಿಗೆ ಕಾರಣ ಅವನೇ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಶ್ರೀಲ ಪ್ರಭುಪಾದವ್ರೇನ್ ಹೇಳ್ತಾರೆ, ಎಲ್ಲರಿಗೂ ಎಲ್ಲದಕ್ಕೂ ಅಂದ್ರೆ ಸತ್ ಅಸತ್ ಏನೇನಿದೆಯೋ, ಇದೇನು ಜೀವಿ ಜಡ, ಜೀವವಿದ್ದದ್ದು ಜಡವಾಗಿರುವಂತದ್ದು, ಎಲ್ಲದಕ್ಕೂ ಕೂಡ ಕಾರಣ ಅವನೇ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಲೋಕಕ್ಕೂ ಭೌತಿಕ ಲೋಕಕ್ಕೂ ಅಂತ ನಾವು ಹೇಳ್ಬೋದು. ಇವೆಲ್ಲಕ್ಕೂ ಕಾರಣ ಅವನೇ ಅಂತ ಹೇಳ್ತಾರೆ. ಹೀಗೆ ನಾವು ಉದಾಹರಣೆಯನ್ನ ನಾನು ಕೊಟ್ಟೆ ಅಲ್ಲ ಆಗಲೇ, ತಂದೆ, ನಮ್ಮ ತಂದೆಗೆ ಅವರ ತಂದೆ ಇದ್ದಾರೆ, ಅವರ ತಂದೆಗೆ ಅವರ ತಂದೆ ಕಾರಣ. ಹೀಗೆ ಇದು ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಉದಾಹರಣೆ. ಹೀಗೆ ಎಲ್ಲರಿಗೂ ಕೂಡ ತಂದೆ ಇದ್ದಾರೆ, ನಾವು ಅವರಿಂದ ಬಂದಿರ್ತೇವೆ. ಹೀಗೆ ಕೃಷ್ಣನಿಗೆ ಬೇರೆ ಯಾರು ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏಕೋಹಂ ಬಹುಸ್ಯಾಮ್ ಅಂತ ಹೇಳಿ, ಸೃಷ್ಟಿ ಮತ್ತು ಸೃಷ್ಟಿಯ ಜೀವಿಗಳೆಲ್ಲರೂ ಕೃಷ್ಣನಿಂದಲೇ ಬಂದಿರುವಂತದ್ದು. ಆಧ್ಯಾತ್ಮಿಕ ಭೌತಿಕ ಲೋಕ ಎಲ್ಲವೂ ಕೂಡ ಕೃಷ್ಣನಿಂದಲೇ ಬಂದಿರುವಂತದ್ದು ಅಂತ ಇಲ್ಲಿ ಶ್ರೀಲ ಪ್ರಭುಪಾದವರು ಹೇಳ್ತಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಠಾಕೂರರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ದೇವತೆಗಳಿಗೂ ಎಲ್ಲ ಜೀವಿಗಳಿಗೂ ಕೃಷ್ಣನೇ ಕಾರಣ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ. ಅವನ ದೃಷ್ಟಿಯಿಂದಲೇ ಪ್ರಕೃತಿ ಕ್ರಿಯಾಶೀಲವಾಗಿದೆ. ಯಾಕೆ ಈ ಭಕ್ತಿಯಿಂದಲೇ ಈ ಒಂದು ದೃಷ್ಟಿಯಿಂದಲೇ ಪ್ರಕೃತಿಯ ಕ್ರಿಯಾಶೀಲವಾಗಿದೆ? ಈಗ ಭಗವಂತ ಎಲ್ಲದರಲ್ಲಿ ಇದ್ದಾನೆ, ನಮ್ಮದ್ರಲ್ಲಿ ಪರಮಾತ್ಮನ ರೂಪಿಯಾಗಿ ಇದ್ದಾನೆ ಅಂತ ಹೇಳಿ ನಾವು ಕ್ರಿಯಾಶೀಲರಾಗಿದ್ದೇವೆ, ನಾವು ಮಾತಾಡ್ತಾ ಇದ್ದೇವೆ, ನೀವೆಲ್ಲರೂ ಕೇಳ್ತಾ ಇದ್ದೀರಾ, ಇಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ಕ್ರಿಯಾಶೀಲತೆಗೆ ಕಾರಣನೇ ಆ ಭಗವಂತ. ಈ ಸೃಷ್ಟಿಗೆ ಎಲ್ಲಿ ಗಾಳಿ ಬೀಸ್ತಾ ಇದೆ ಕಾರಣ ಭಗವಂತ. ಈ ಸೃಷ್ಟಿಯಲ್ಲಿ ಇರುವಂತ ಪ್ರತಿಯೊಂದು ಜೀವಿ, ಗಿಡ, ಈ ಮರ ಆಗಿರ್ಬೋದು, ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲದರಲ್ಲಿ ಅವನಿದ್ದಾನೆ ಅಂತ ಕ್ರಿಯಾಶೀಲ ಆಗಿದೆ. ಈಗ ಒಂದು ದೇಹ, ಅದರಿಂದ ಆತ್ಮ ಹೋಗುತ್ತೆ, ಆತ್ಮದ ಜೊತೆ ಪರಮಾತ್ಮ ಕೂಡ ಹೋದಾಗ ಅದು ಕ್ರಿಯಾಶೀಲ ಆಗಿರೋದಿಲ್ಲ, ಅದು ಒಂದು ನಾಶ. ಹಾಗಾಗಿ ಪಂಚಭೂತಗಳಲ್ಲಿ ಲೀನ ಆಗುತ್ತೆ. ಮಣ್ಣಿಗೆ ಹೋಗ್ತೇವೆ, ಇಲ್ಲಾಂದ್ರೆ ಬೆಂಕಿಗೆ ಹೋಗ್ತೇವೆ. ಹೌದಾ? ಅವರವರ ಒಂದು ಆಚಾರಕ್ಕೆ ಅನುಗುಣವಾಗಿ ಒಂದು ಮಣ್ಣಿಗೆ ಹೋಗ್ತೇವೆ, ಇದಕ್ಕೆ ಒಂದು ನಾವು ಬೆಂಕಿಗೆ ಹೋಗ್ತೇವೆ. ಕಾರಣ ಏನು? ಯಾಕಂದ್ರೆ ಪಂಚಭೂತಗಳಿಂದ ಆಗಿರುವಂತದ್ದು ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇವುಗಳಿಂದನೇ ಆಗಿರುವಂತದ್ದು. ನಾವು ಇಲ್ಲೇನೆ ಲೀನ ಆಗ್ತೇವೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ನಾವು ಸಾಯೋದು ಕೂಡ ಇದರಿಂದಾನೆ. ಗಾಳಿ ನಾವು ಮೂಗು ಮುಚ್ಚಿಬಿಟ್ರೆ ನಾವು ಸತ್ತು ಹೋಗ್ತೇವೆ, ಬೆಂಕಿ ನಮ್ಗೆ ಹತ್ತಿದಾಗ ನಾವು ಸತ್ತು ಹೋಗ್ಬೇಕು. ನೋಡಿದ್ರೆ ಇದು ಬಿಟ್ಟು ಬೇರೆ ನಮ್ಗೆ ಸಾವೇ ಇಲ್ಲ. ಇದೇ ಪಂಚಭೂತಗಳಿಂದ ನಾವು ಹುಟ್ಟೋದು, ಇದೇ ಪಂಚಭೂತಗಳಿಂದನೇ ಸಾವು ನಮ್ಗೆ. ಅದೊಂದು ವೈಶಿಷ್ಟ್ಯತೆ. ಹೀಗೆ ಇಲ್ಲಿ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ದೃಷ್ಟಿಯಿಂದಲೇ ಪ್ರಕೃತಿಯು ಕ್ರಿಯಾಶೀಲವಾಗಿರುತ್ತೆ. ಕೇವಲ ಒಂದು ಕಣ್ಣನ್ನ ಹರಿಸಿದಾಗ
ಪ್ರತಿಯೊಂದು ಕ್ರಿಯಾಶೀಲ ಆಗುತ್ತೆ. ತನ್ನ ಸ್ವಾಂಶ ವಿಸ್ತರಣೆಯನ್ನ ಮಾಡ್ಕೊಳ್ತಾನೆ. ಆ ಸ್ವಾಂಶ ವಿಸ್ತರಣೆಯಿಂದ ಏನು ಹೀಗೆ ಹೇಳಿದ್ವಲ್ಲ ಈಗ ಬಲರಾಮ, ಮಹಾವಿಷ್ಣು, ಗರ್ಭೋದಕಶಾಯ ವಿಷ್ಣು, ಬ್ರಹ್ಮ, ಸೊ ಇವೆಲ್ಲ ಬಂದಿರೋದು ಅವನಿಂದಾನೆ. ಸೊ ಹೀಗೆ ಇವುಗಳಿಂದ ಅವನು ಕ್ರಿಯಾಶೀಲವಾಗಿ ಎಲ್ಲನ್ನು ಕೂಡ ಮಾಡ್ತಾ ಹೋಗ್ತಾನೆ ಅಂತ. ಈಗ ನಾವು ಮನೆಯ ಒಂದು ಬಲ್ಬ್ ಮೇನ್ ಸ್ವಿಚ್ ಇರುತ್ತೆ ಗೊತ್ತಾ, ಮೇನ್ ಸ್ವಿಚ್ ಆನ್ ಮಾಡ್ಬಿಟ್ರೆ ಏನಾಗುತ್ತೆ, ಎಲ್ಲ ಕಡೆಗೂ ಕರೆಂಟ್ ಬಂದಾಗ ಹೋಗ್ಬಿಡುತ್ತೆ. ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಪಾಸ್ ಆಗುತ್ತೆ. ನಾವು ಎಲ್ಲಿ ಬೇಕೋ ಅಲ್ಲಿ ಸ್ವಿಚ್ ಅನ್ನ ಆನ್ ಮಾಡ್ಕೊಳ್ಬಹುದು. ಫ್ರಿಡ್ಜ್ ಅದ್ದು, ನಮ್ಮ ಟ್ಯೂಬ್ ಲೈಟ್ ಅದ್ದು, LED ಬಲ್ಬ್ದಾಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಹೀಗೆ ನಾವು ಸ್ವಿಚ್ ಅನ್ನ ಆನ್ ಮಾಡ್ತಾ ಹೋಗ್ತೇವೆ ನಮ್ಮದು. ಹೀಗೆ ಮೇನ್ ಸ್ವಿಚ್ ಏನ್ ಕಾರಣನೋ ಹಾಗೇನೆ ಭಗವಂತ ಇಲ್ಲಿ ಅದು ಒಂದು ಪ್ರಾರಂಭ ಆದ್ರೆ ಅವನ ದೃಷ್ಟಿಯಿಂದ ಎಲ್ಲವೂ ಕೂಡ ಕ್ರಿಯಾಶೀಲ ಆಗತ್ತೆ ಅಂತ ಹೇಳ್ತಾರೆ. ಒಂದೇ ನಿಮಿಷ ಮಾತಾಜಿ, ಒಂದೇ ನಿಮಿಷ. ಕ್ಷಮಿಸಿ, ಏನ್ ಹೇಳ್ತಾ ಇದ್ದೆ? ಅವನ ದೃಷ್ಟಿ ಮಾತ್ರದಿಂದಲೇ ಎಲ್ಲವೂ ಕೂಡ ಕ್ರಿಯಾಶೀಲವಾಗಿದೆ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಭೌತಿಕ ಮತ್ತೆ ಆಧ್ಯಾತ್ಮಿಕ ತತ್ವಗಳಿಗೂ ಕೂಡ ಕೃಷ್ಣನೇ ಕಾರಣ ಅನ್ನೋದನ್ನ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಒಂದು ಭಾವಾರ್ಥದಲ್ಲಿ ತಿಳಿಸಿದ್ದಾರೆ. ಸೊ ಹೀಗೆ ಈ ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣಂ ಅನ್ನುವಂತಹ ಒಂದು ಶ್ಲೋಕದಲ್ಲಿ ಕೃಷ್ಣನ ಒಂದು ಡೆಫಿನೇಷನ್ ನಮ್ಗೆ ಗೊತ್ತಾಗುತ್ತೆ. ಧನ್ಯವಾದಗಳು. 5 ನಿಮಿಷ ನಾನು ಹೆಚ್ಚಿಗೆ ತಗೊಂಡೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಯಾರಿಗಾದ್ರೂ ಇವತ್ತಿನ ಈ ಶ್ಲೋಕದ ಕುರಿತು, ಮೊದಲನೇ ಶ್ಲೋಕ ಕುರಿತು ಏನಾದ್ರೂ ಚರ್ಚೆ ಇದ್ರೆ, ಇನ್ನು ಹೆಚ್ಚುವರಿ ಏನಾದ್ರೂ ನೀವು ನನಗೆ ತಿಳಿಯಪಡಿಸೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಧನ್ಯವಾದಗಳು ಅಂದ್ಕೊಂಡು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಧನ್ಯವಾದಗಳೆಲ್ಲ ಮಾತಾಜಿಗಳಿಗೆ, ಪ್ರಭುಜಿಗಳಿಗೆ ಧನ್ಯವಾದಗಳು. ಸುಮಂಗಲ ಮಾತಾಜಿ. ಹರೇ ಕೃಷ್ಣ.